नमो भगवते भगवते वासुदेवाय। वासुदेवाय। ओम नमो भगवते वासुदेवाय। ॐ ओम नमो भगवते भगवते वासुदेवाय। वासुदेवाय। ओम नमो भगवते वासुदेवाय। ॐ नमो भगवते वासुदेवाय। ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ॐ अज्ञानतिमिरान्धस्य ಜ್ಞಾನಾಂಜನಶಲಾಕಯಾ ज्ञानाञ्जनशलाकया ಚಕ್ಷುರುನ್ಮಿಲಿತಂ ಯೇನ चक्षुरुन्मिलितं येन ತಸ್ಮೈ ಶ್ರೀ ಗುರುವೇ ನಮಃ. तस्मै श्रीगुरुवे नमः। ಇಲ್ಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ नमो विष्णुपादाय ಕೃಷ್ಣಪ್ರೇಷ್ಠಾಯ ಭೂತಲೆ कृष्णप्रेष्ठाय भूतले ಶ್ರೀಮತೆ ಭಕ್ತಿವೇದಾಂತ श्रीमते श्रीमते भक्तिवेदान्त भक्तिवेदान्त स्वामिनिते नामिने स्वामिनीति नामिने। नमस्ते सरस्वते देवे नमस्ते सरस्वती सरस्वते देवे देवे गौरवाणी प्रचारिणी गौरवाणी प्रचारिणी प्रचारिणी निर्विशेष शून्यवादी निर्विशेष शून्यवादी शून्यवादी पाश्चात्य देशतारिणी पाश्चात्य पाश्चात्य देशतारिणी। देशतारिणी नारायणं नमस्कृत्य नारायणं नमस्कृत्य नमस्कृत्य नरं चैव नरोत्तमं नरं चैव नरोत्तमम् नरोत्तमम् देवीं सरस्वतीं व्यासं देवीं सरस्वतीं व्यासं ततो जयमुदीरयेत् ततो ततो जयमुदीरयेत्। जयमुदीरयेत्। सर्वोपनिषदो गावो सर्वोपनिषदो गावो दोग्धा गोपालनन्दनः दुग्धा गोपालनन्दनः गोपालनन्दनः पार्थो वत्स सुधीर्भोक्ता पार्थो वत्ससुधीर्भोक्ता पार्थवत्सुधीर्भोक्ता दुग्धं गीतामृतं महत् दुग्धं दुग्धामृतमहत्। गीतामृतमहत्। वसुदेवसुतं देवं वसुदेवसुतं देवं कंसचाणूरमर्दनम् कंसचाणूरमर्दनम् देवकी परमानन्दम् देवकी परमानन्दम् परमानन्दं कृष्णं वन्दे जगद्गुरुम् कृष्णं कृष्णं वन्दे वन्दे जगद्गुरुम्। जगद्गुरुम्। जय श्री कृष्ण चैतन्य जय जय श्री श्री कृष्ण कृष्ण चैतन्य चैतन्य प्रभु नित्यानंद प्रभु प्रभु नित्यानन्द नित्यानन्द श्री अद्वैत गदाधर श्री श्री अद्वैत अद्वैतगदाधर गदाधर श्रीवासादि गौर भक्त वृंद श्रीवासादि गौरभक्तवृन्द। गौरभक्तवृन्द। हरे कृष्ण 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 हरे 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 राम 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 हरे हरे। हरे हरे कृष्णा कृष्णा हरे हरे कृष्णा कृष्णा कृष्ण कृष्ण कृष्णा कृष्ण हरे 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 राम राम हरे हरे राम 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 हरे हरे हरे। हरे। ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
अनंत कोटि वैष्णव वृंद की जय। श्रील प्रभुपाद की जय। श्रील गुरुदेव की जय। ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಾರಂಭ ಮಾಡೋಣ ಇವತ್ತಿನ ತರಗತಿ. ನಿನ್ನೆ ತರಗತಿಯಲ್ಲಿ ನಾವು 41ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. 18ನೇ ಅಧ್ಯಾಯದ್ದು 41ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರನ್ನ ಒಂದು ಭೌತಿಕ ಗುಣಗಳಿಗೆ ಅನುಗುಣವಾಗಿ ಅವರ ಒಂದು ಸ್ವಭಾವಗಳಿಂದ ಹುಟ್ಟಿ ಬಂದ ಗುಣಗಳಿಂದ ಬೇರೆ ಬೇರೆ ರೀತಿಯಾಗಿ ಅವರನ್ನ ವಿಂಗಡಿಸ್ತೇವೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಅವರೇನು ಕರ್ತವ್ಯಗಳಿದೆಯೋ ಅವರವರ ಸ್ವಭಾವದಿಂದ ಉದ್ಭವಿಸುತ್ತೆ. ಮತ್ತೆ ಅವರವರ ಗುಣಗಳ ಆಧಾರದ ಮೇಲೆ ಅವುಗಳನ್ನ ಅವರ ಕರ್ತವ್ಯವನ್ನ ವಿಭಜಿಸಲ್ಪಟ್ಟಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಈಗ ಮುಂದುವರಿಸ್ತಾ ಭಗವಂತ ಬ್ರಾಹ್ಮಣರ ಸ್ವಭಾವಗಳನ್ನ ತಿಳಿಸ್ತಾರೆ. ಅದ್ಯಾವ್ದನ್ನೋದನ್ನ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 42ನೇ ಶ್ಲೋಕ. ಶಮೋದಮಸ್ತಪ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಹರೇ ಕೃಷ್ಣ. ಇನ್ನೊಮ್ಮೆ ಹೇಳ್ತೇನೆ. ಶಮೋದಮಸ್ತಪ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಹರೇ ಕೃಷ್ಣ. ಇದರೊಂದು ಉಚ್ಚಾರಣೆ ಶಮೋ ದೀರ್ಘ ಇದೆ. ಡಿಸ್ಟರ್ಬೆನ್ಸ್ ಇದೆಯಾ ನನ್ನ ಕಡೆಯಿಂದ? ಕೇಳಿಸ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇಲ್ಲ. ಧನ್ಯವಾದ. ಸರಿ. ಶಮೋ ದಮಸ್ತಪ. ದಮಸ್ತಪ ಸಕೆ ತವತ್ತಿದೆ, ಪ ಮತ್ತೆ ವಿಸರ್ಗ ಇದೆ. ತಪ ತಪ ಹ ಸ್ವಲ್ಪ ಉಚ್ಚಾರಣೆ ಬರುವಾಗ ಹೇಳ್ಬೇಕು. ಶಮೋ ದಮಸ್ತಪ ಶೌಚಂ. ಇಲ್ಲಿ ನೋಡಿ, ಶೌಚಂ ಚ ಮುಂದೆ ಅನುಸ್ವಾರ ಇದೆ. ಸೊನ್ನೆ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಚ ಮುಂದೆ ಅನುಸ್ವಾರ ಅಂತ ಕರಿತೇವೆ ಅದಕ್ಕೆ. ಶೌಚಂ ನಾವು ಸಾಮಾನ್ಯವಾಗಿ ಮ ಅಂತ ಹೇಳ್ತೇವೆ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಮುಂದಿನ ಶಬ್ದ ಏನಿದೆ? ಕ ಇದೆ. ಕ್ಷಾಂತಿ. ಸೊ ಕ ವರ್ಗ ಬಂದಿರೋ, ಕ ವರ್ಗದಲ್ಲಿ ಇರುವಂತಹ ಅಂತಿಮ ಅನುನಾಸಿಕ ಪದ ಕ ಖ ಗ ಘ ङ ಅನ್ನುವಂಥದ್ದು ಚಗೆ ಒಂದು ಅನುಸ್ವಾರ ಆಗಿ ಬರುತ್ತೆ. ಮ ಆಗಿ ಬರಲ್ಲ. ಶೌಚಂ. ಶೌಚಂ ಕ್ಷಾಂತಿರಾರ್ಜವಮೇವ ಚ ಅಂತ ಕರೀತಾರೆ ಅದಕ್ಕೆ. ಗೊತ್ತಿರ್ಲಿ ನಿಮ್ಗೆ. ಬಟ್ ಅದ್ ಯಾರಿಗೆ ಅನ್ಲಿಕ್ ಬರೋಲ್ವೋ ಅವರು ಮ ಅಂತಾನೆ ಹೇಳಿ. ಹಾಗೆ ಹೇಳಿದ್ರು ತಪ್ಪಲ್ಲ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಅದಕ್ಕೆ ಮ ಅಂತಾನೆ ಉಚ್ಚಾರಣೆ ಮಾಡ್ತಾ ಬಂದಿದ್ದೇವೆ ಇನ್ನೂವರೆಗೂ ಕೂಡ. ಬಟ್ ಸರಿಯಾದ ವಿಧಾನ ಅದಕ್ಕೆ ಯಾವ್ಯಾವ ವರ್ಗದ ಅನುನಾಸಿಕ ಅದೆಯೋ ಅದನ್ನೇ ಹಚ್ಬೇಕು. ಬಟ್ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ದಿನ ಶ್ಲೋಕನ ಹೇಳುವಾಗ ಅಲ್ಲಿ ಯಾವ್ದು ಅನುಸ್ವಾರ ಬರುತ್ತೆ ಅಂತ ನೋಡಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮ್ಗೆ ಅಲ್ಲಿ ಯಾವ ಅನುಸ್ವಾರ ಬರುತ್ತೆ ಅನ್ನೋದು ಅಭ್ಯಾಸ ಆಗತ್ತೆ. ತಾನೇ ಸ್ವಯಂಚಾಲಿತವಾಗಿ ಬಂದ್ಬಿಡುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ಮನೇನೆ ಹಚ್ತೀರಾ. ಯಾಕಂದ್ರೆ ಮ ಸ್ವಯಂಚಾಲಿತ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ನಾವು ಮ ಹಚ್ತೇವೆ. ಸ್ವಯಂಚಾಲಿತ ಆಗ್ಬಿಟ್ಟಿದೆ. ಬಟ್ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಸರಿಯಾದ ವಿಧಾನ ಪ್ರಾಕ್ಟೀಸ್ ಮಾಡಿದ್ರೆ ಅದು ಕೂಡ ಸ್ವಯಂಚಾಲಿತ ಆಗಬಹುದು. ಶೌಚಂ ಕ್ಷಾಂತಿರಾರ್ಜವಮೇವ ಚ ಅಂತ ಕರೀತಾರೆ. ಯಾರಿಗೆ ಹೇಳಿಕ್ ಬರೋದಿಲ್ಲ ಮ ಅಂದ್ರೂ ಕೂಡ ತಪ್ಪಿಲ್ಲ. ಏನು ಬೇಜಾರ್ ಪಟ್ಕೋಬೇಡಿ. ಓಕೆ. ಕ್ಷಾಂತಿರಾರ್ಜವಮೇವ ಚ ಇದನ್ನ ಬಿಡಿಸಿದಾಗ ಕ್ಷಾಂತಿ ಆರ್ಜವಂ ಏವ ಅಂತ ಹೇಳಿ 3 ತರಹದ ಪದಗಳಿದೆ. ಕೂಡಿ ಹೇಳಿ. ಯಾರಿಗೆ ಕೂಡಿ ಹೇಳಲಿಕ್ ಬರೋದಿಲ್ವೋ ಅವರು ಇದನ್ನ 2 ಪದವನ್ನು ಮಾಡಬಹುದು. ರಾರ್ಜವಂ ಕ್ಷಾಂತಿರಾರ್ಜವಂ ಏವ ಚ. ಅಲ್ಲಿ ಮ ಇದೆ ಅಲ್ಲ, ವ ಆದ್ಮೇಲೆ ಮ ನ ಸ್ಪ್ಲಿಟ್ ಮಾಡಿದ್ರೆ ಹಿಂದಿನ ಪದಕ್ಕೆ ಮ ಹೋಗುತ್ತೆ, ಮುಂದಿನ ಪದಕ್ಕೆ ಎ ಹೋಗುತ್ತೆ. ಎ ಸ್ವರ. ಏವ ಚ. ನೆಕ್ಸ್ಟ್ 3ನೇ ಚರಣ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ. ಜ್ಞಾನಂ ನೋಡಿ ಇಲ್ಲಿ ಜ್ಞಾನಂ ಅಲ್ಲಿನೂ ಅನುಸ್ವಾರ ಇದೆ ನ ಆದ್ಮೇಲೆ. ಮತ್ತೆ ಮುಂದಿನ ಪದ ಏನಿದೆ ವ ಇದೆ. ಸೊ ಯಾವಾಗ ಅವರ್ಗೀಯ ವ್ಯಂಜನಗಳ ವ ಒಂದು ಬಂದಾಗ ಅದು ಕೂಡ ವ ಅನ್ನುವಂಥದ್ದು ಅನುನಾಸಿಕ ಪದ. ಜ್ಞಾನೌ ಅಂತ ಕರೀತಾರೆ. ಜ್ಞಾನೌ 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 ವಿಜ್ಞಾನಮಾಸ್ತಿಕ್ಯಂ ಅಂತ ಕರೀತಾರೆ ಅದಕ್ಕೆ. ಜ್ಞಾನೌ. ಸೊ ನೋಡಿ, ಹಾಗೂ ಹೇಳ್ಬೋದು, ನೀವು ಹೀಗೂ ಹೇಳ್ಬೋದು. ಜ್ಞಾನಂ ಅಂತಾನು ಹೇಳ್ಬೋದು, ಜ್ಞಾನೌ ಅಂತ ಹೇಳಿದ್ರೆ ದಿ ಬೆಸ್ಟ್. ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ. ನೋಡಿ ಇಲ್ಲಿ ಮಾಸ್ತಿಕ್ಯಂ ಕಕ್ಕೆ ಯಾವತ್ತು ಮುಂದೆ ಮತ್ತೆ ಅನುಸ್ವಾರ ಇದೆ, ಸೊನ್ನೆ ಇದೆ.
ಅದು ಅನುಸ್ವಾರ. ಅನುಸ್ವರದ ಒಂದು ಉಚ್ಚಾರಣೆ ಅನುನಾಸಿಕ ಬರಬೇಕು. ಅನುನಾಸಿಕವನ್ನು ಬರ್ಬೇಕು ಅಂದ್ರೆ ನಾವು ಮುಂದಿನ ಪದ ನೋಡ್ಬೇಕು. ಮುಂದಿನ ಪದ ಏನಿದೆ? ಬ್ರ ಇದೆ ನೋಡಿ ಕೆಳಗಡೆ, 4ನೇ ಚರಣ ಬ ಅಂತ ಇದೆ. ಬ ಯಾವ ವರ್ಗದಲ್ಲಿ ಬರುತ್ತೆ? ಪ ವರ್ಗದಲ್ಲಿ ಬರುತ್ತೆ. ಪ, ಫ, ಬ, ಭ, ಮ ಅಲ್ಲ ಅಲ್ಲಿ. ಸೊ ಹಾಗಾಗಿ ಅದ್ರ ಒಂದು ಅನುನಾಸಿಕ, ಪ ವರ್ಗದ ಅನುನಾಸಿಕ ಯಾವುದು? ಕೊನೆಗೆ ಮ. ಅನುನಾಸಿಕ ಯಾವುದು? ಮ. ಸೊ ಹಾಗಾಗಿ ಆಸ್ತಿಕ್ಯಂ ಸರಳವಾಗಿ ಸಾಮಾನ್ಯವಾಗಿ ಮನೆ ಬರುತ್ತೆ. ಅಲ್ಲಿ ವಿಜ್ಞಾನ ಮಾಸ್ತಿಕ್ಯಂ ಅಂತ ಹೇಳಿ. ಬ್ರಹ್ಮ 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 ಅಂತ ಹೇಳ್ಬೇಕಿಲ್ಲಿ. ನಿಮ್ಗೆ ಸಂಯುತ ಅಸಂಯುತ ಕುರಿತಾಗಿ ತಿಳಿಸಿದೆ. ಬೇರೆ ಬೇರೆಯವರು ಪಾಣಿನಿ ಶಾಸ್ತ್ರದಲ್ಲಿ ಕಲಿಸೋರು ಬೇರೆ ಬೇರೆ ತರನಾಗಿ ಕಲಿಸ್ತಾರೆ. ಒಬ್ರು ಹೇಳ್ತಾರೆ ಹ ಹೇಳ್ಬೇಕು ಅಂತ, ಇನ್ನೊಬ್ರು ಹೇಳ್ತಾರೆ ಮ ಹೇಳ್ಬೇಕು ಅಂತ. ಬಟ್ ಅದಕ್ಕೆ ಒಂದು ಪ್ರೂಫ್ದು ಒಂದು ಶ್ಲೋಕ ಕೂಡ ನಿಮ್ಗೆ ಕೊಡ್ತೇನೆ. ಅದು ನಿಮ್ಗೆ ಕನ್ಫರ್ಮ್ ಆಗುತ್ತೆ ಹೇಗೆ ಹೇಳ್ಬೇಕು ಅಂತ. ಬ್ರಹ್ಮ ಕರ್ಮ ಸ್ವಭಾವಜಂ. ಸರಿ, ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಇಲ್ಲಿ ಈಗಾಗ್ಲೇ ನಿಮ್ ಹಿಂದಿನ ಶ್ಲೋಕದಲ್ಲಿ ಬ್ರಾಹ್ಮಣರು, ಕ್ಷತ್ರಿ, ವೈಶ್ಯರು, ಶೂದ್ರರು ಅವರವರ ಗುಣಗಳಿಗೆ ಅನುಗುಣವಾಗಿ ಅವ್ರಿಗೆ ಕರ್ತವ್ಯಗಳಿರುತ್ತೆ. ಹಾಗಾದ್ರೆ ಅವ್ರ ಗುಣ ಯಾವುದು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಶಮೋ ದಮಸ್ತಪ ಶೌಚಂ. ಶೌಚಂಗ್. ಶಮಃ. ಶಮಃ ಅಂತಂದ್ರೆ ಇದಕ್ಕೆ ಮನಸ್ಸಿನ ಒಂದು ನಿಯಂತ್ರಣಕ್ಕೆ ಹೇಳ್ತಾರೆ. ಮನಸ್ಸಿಗೆ ಯಾವಾಗ ನಾವು ಮನಸ್ಸಿಗೆ ಶಾಂತಿ ಇಲ್ಲ ಅಂತ ಹೇಳ್ತಿರ್ತೀವಲ್ಲ, ಶಮಃ ಅಂದ್ರೆ ಮನಸ್ಸಿಗೆ ಶಾಂತಿ ಕೊಡುವಂಥದ್ದು, ಅಥವಾ ಮನಸ್ಸಿನ ನಿಯಂತ್ರಣ ಇದ್ದಾಗ ಅದು ಆಟೋಮೆಟಿಕ್ ಶಾಂತಿ ಆಗುತ್ತೆ, ಶಾಂತವಾಗುತ್ತೆ. ಸೊ ಹೀಗೆ ಮನಸ್ಸಿನ ಒಂದು ಶಾಂತಿಗೆ ಇದು ಹೇಳ್ತಾರೆ. ದಮಸ್ತಪ. ದಮಃ ಸ್ತಪಃ, ತಪಃ ಅಂತ ಕರೀತಾರೆ ಅದಕ್ಕೆ. ದಮಃ ಅಂದ್ರೆ ಒಂದು ಇಂದ್ರಿಯ ನಿಯಂತ್ರಣಕ್ಕೆ ಹೇಳ್ತಾರೆ. ಆತ್ಮ ನಿಗ್ರಹ ಅಥವಾ ಇಂದ್ರಿಯ ನಿಯಂತ್ರಣಕ್ಕೆ ದಮಃ ಅಂತ ಹೇಳ್ತಾರೆ. ತಪಃ. ತಪಃ ಅಂದ್ರೆ ತಪಸ್ಸು. ಮತ್ತೆ ಯಾವುದು? ಶೌಚಂ. ಶೌಚಂ ಶುದ್ಧತೆ. ಶಾಂತಿರಾರ್ಜವಮೇವಚ. ಶಾಂತಿ ಆರ್ಜವಂ ಏವ ಅಂತ 3 ಪದಗಳಿದೆ. ಶಾಂತಿ ಅಂದ್ರೆ ಸಹನೆಗೆ ಹೇಳ್ತಾರೆ ಶಾಂತಿ. ಸಹನೆ, ತಾಳ್ಮೆ. ಆರ್ಜವಂ ಅಂದ್ರೆ ಇದು ಒಂದು ಪ್ರಾಮಾಣಿಕತೆಗೆ ಹೇಳುವಂಥದ್ದು ಅಥವಾ ಸರಳತೆಗೇನು ಹೇಳ್ತಾರೆ ಆರ್ಜವಂ ಅಂತ. ಆಮೇಲೆ 3ನೇ ಚರಣ ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ. ಜ್ಞಾನಂ ಅಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು ವೈದಿಕ ಜ್ಞಾನ ಅಥವಾ ಶಾಸ್ತ್ರೀಯ ಜ್ಞಾನನು ಕೂಡ ಅಂತಾರೆ ಜ್ಞಾನಂ. ವಿಜ್ಞಾನ ಮಾಸ್ತಿಕ್ಯಂ. ವಿಜ್ಞಾನ ಅಂತಂದ್ರೆ ವಿಶೇಷವಾದಂತಹ ಜ್ಞಾನ. ಯಾವ ಜ್ಞಾನವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವೋ ಅದಕ್ಕೆ ವಿಶೇಷ ಜ್ಞಾನ ಅಂತ ಕರೀತಾರೆ. ಯಾವ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಪ್ರಾಯೋಗಿಕವಾಗಿ ಅಳವಡಿಸ್ಕೊಂಡ್ರೆ ಅದಕ್ಕೆ ವಿಜ್ಞಾನ ಅಂತ ಕರೀತಾರೆ. ವಿಜ್ಞಾನ ಅಂದ್ರೆ ಅನುಭವಾತ್ಮಕವಾಗಿ ಅಥವಾ ಅನುಭವವುಳ್ಳ ಜ್ಞಾನಕ್ಕೆ ವಿಜ್ಞಾನ ಅಂತ ಕರೀತಾರೆ. ಹಾಗಾಗಿ ಇದಕ್ಕೆ ವಿಶೇಷವಾದ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನಂ ಅಂದ್ರೆ ಶಾಸ್ತ್ರೀಯ ಜ್ಞಾನ, ವಿಜ್ಞಾನಂ ಅಂದ್ರೆ ಅನುಭವಾತ್ಮಕವಾದಂತಹ ಜ್ಞಾನ. ಆಸ್ತಿಕ್ಯಂ. ವಿಜ್ಞಾನಂ ಆಸ್ತಿಕ್ಯಂ ಬಿಡಿಸಿದಾಗ ವಿಜ್ಞಾನಂ ಆಸ್ತಿಕ್ಯಂ ಅಂತ 2 ಪದ ಬರುತ್ತೆ. ನೀವು ಕೂಡಿ ಹೇಳಿ, ವಿಜ್ಞಾನಂ ಆಸ್ತಿಕ್ಯಂ. ಆಸ್ತಿಕ್ಯಂ ಅಂತಂದ್ರೆ ಧಾರ್ಮಿಕತೆ ಅಥವಾ ಭಗವಂತನಲ್ಲಿರುವಂತಹ ನಂಬಿಕೆಗೆ ನಾವು ಏನಂತ ಕರಿತೇವೆ? ಆಸ್ತಿಕ್ಯಂ ಅಂತ ಕರಿತೇವೆ. ಭಗವಂತನಲ್ಲಿ ನಂಬಿಕೆ. ಬ್ರಹ್ಮ ಕರ್ಮ. ಬ್ರಹ್ಮ ಕರ್ಮ. ಬ್ರಹ್ಮ ಕರ್ಮ ಅಂತ ಹೇಳ್ತಾ ಇರುವಂತದ್ದು ಇದು ಒಂದು ಬ್ರಾಹ್ಮಣರ ಕರ್ತವ್ಯ. ಸ್ವಭಾವಜಂ. ಸ್ವಭಾವಜಂ ಸ್ವಭಾವ ಅಜಂ ಅಂತ ಕರೀತಾರೆ. ಅಂದ್ರೆ ಸ್ವಭಾವದಿಂದ ಹುಟ್ಟಿದ್ದು ಅಂತ ಇಲ್ಲಿ. ಸೊ ಒಟ್ಟಾರೆ ಏನು ಇದು ಪ್ರತಿಯೊಂದು ಲೈನ್ ಚರಣ ಏನ್ ಅರ್ಥ ಕೊಡುತ್ತೆ ಅಂದ್ರೆ ಶಮೋದಮ ತಪಃ ಶೌಚಂ, ಮನಸ್ಸಿನ ನಿಯಂತ್ರಣ, ಇಂದ್ರಿಯ ನಿಯಂತ್ರಣ, ತಪಸ್ಸು ಮತ್ತು ಶುದ್ಧತೆ. ಕ್ಷಾಂತಿರಾರ್ಜವಮೇವಚ, ಸಹನೆ ಮತ್ತು ಸರಳತೆ ಅಥವಾ ಪ್ರಾಮಾಣಿಕತೆ. ಜ್ಞಾನಂ ವಿಜ್ಞಾನ ಮಾಸ್ತಿಕ್ಯಂ, ಜ್ಞಾನ ಮತ್ತೆ ಅನುಭವದ ಜ್ಞಾನ, ಭಗವಂತನಲ್ಲಿ ನಂಬಿಕೆ. ಇವೆಲ್ಲವೂ ಕೂಡ ಬ್ರಹ್ಮಕರ್ಮ ಸ್ವಭಾವಜಂ. ಇವು ಬ್ರಾಹ್ಮಣನ ಸ್ವಭಾವದ ಕರ್ತವ್ಯಗಳು ಅಥವಾ ಇಲ್ಲಿ ಬ್ರಾಹ್ಮಣನ ಸಹಜ ಗುಣದಿಂದ ಹುಟ್ಟಿರುವಂಥದ್ದು ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ರೇಖಾ ಮಾತಾಜಿ ನಿಮ್ದು ಆಗಿತ್ತಲ್ಲ ನಿನ್ನೆ? ಹೌದು ಮಾತಾಜಿ ಆಗಿತ್ತು. ರೂಪಾ ಮಾತಾಜಿ, ಶಶಿಕಲಾ ಮಾತಾಜಿ, ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಶಮೋದಮಸ್ತಪಃ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಎಲ್ಲಿ 42. ಹ್ರಸ್ವಸ್ವರ ಇರುತ್ತಲ್ಲ ಮಾತಾಜಿ ಅಲ್ಲಿ ಎಳಿಬೇಡಿ. ಹ್ರಸ್ವಸ್ವರ ಇದ್ದಲ್ಲಿ ಲೈಕ್ ಕರ್ಮ ಬ್ರಹ್ಮ ಕರ್ಮ ಸ್ವಭಾವಜಂ ಕರ್ಮ ಸ್ವಭಾವಜಂ ಕರ್ಮ ಸ್ವಭಾವ ಎಳಿಬೇಡಿ. ಸರಿ, ಹಾ, ಮಾತಾಜಿ. ಉಳಿದಿದ್ದೆಲ್ಲ ಸರಿ. ಸರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಶಮೋ ತಪಸ್ತಪಃ ಶೌಚಂ ಕ್ಷಾಂತಿರಾಜರ್ವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಮೊದಲೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಶಮೋ ತಪಸ್ತಪಃ ಶೌಚಂ. ದಮಸ್ತಪ ಶಮೋ ದಮಸ್ತಪ ಶಮೋ ದಪಸ್ತಪ ಶೌಚಂ. ದಮ ಮಾತಾಜಿ ಒಂದೊಂದು ಅಕ್ಷರ ನೋಡಿ. ದಮಸ್ತಪ ದಮಸ್ತಪಃ ಶೌಚಂ. ಸರಿ. ಹರೇ ಕೃಷ್ಣ ಮಾತಾಜಿ. ಶಮೋ ದಮಸ್ತಪ ಶೌಚಂ ಶಾಂತಿರಾರಜಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಧನ್ಯವಾದಗಳು ಎರಡನೇ ಮಾತಾಜಿ. ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಶಾಂತಿರಾರಜಮೇವ ಚ. ಶಾಂತಿ ರಾರ್ಜವ ಜೋಕೆ ಅರ್ಕಾವಳಿ ಇದೆಯಲ್ಲ, ರ ಮೊದ್ಲು ಹೇಳ್ಬೇಕು. ರಾರ್ಜವ. ಓಕೆ, ಧನ್ಯವಾದಗಳು ಮಾತಾಜಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 43ನೇ ಶ್ಲೋಕ. ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ನಾ ಎರಡನೇ ಸಲ ಏನ್ ಹೇಳಿದ್ನಲ್ಲ, ಅನುಸ್ವಾರದಲ್ಲಿ ನಾನು ಅನುನಾಸಿಕವನ್ನ ಬಳಸಿ ಹೇಳಿದ್ದೀನಿ. ಫಸ್ಟ್ ಹೇಳಿದ್ನಲ್ಲ ಮ ಬಳಸಿ ಹೇಳಿದ್ದೀನಿ, ಅಂದ್ರೆ ಸಾಮಾನ್ಯವಾದ ಅನುನಾಸಿಕ ಬಳಸಿ ಹೇಳಿದ್ದೀನಿ. ಉಚ್ಚಾರಣೆ ನೋಡೋಣ. ಶೌರ್ಯಂ. ಇಲ್ಲಿ ಕೂಡ ಅನುನಾಸಿಕ ಇದೆ. ಶೌರ್ಯಂ ಅಂತ ಹೇಳಿ, ಅಥವಾ ಮುಂದೆ ತ ಇದೆ. ತ ವರ್ಗಕ್ಕೆ ಯಥ ವರ್ಗ ಎಲ್ಲಿ ಬರುತ್ತೆ? ತ ತ ದ ತ ಥ ದ ಧ ನ ಬರುತ್ತೆ. ನ ಅನುನಾಸಿಕ. ಸೊ ಹಾಗಾಗಿ ಶೌರ್ಯನ್ ಅಂತ ಕರೀತಾರೆ. ಇದಕ್ಕೆ ಏನಂತಾರೆ? ಶೌರ್ಯನ್. ಶೌರ್ಯನ್ ತೇಜೋ ಧೃತಿರ್ದಾಕ್ಷಂ. ಧೃತಿ ದೊಡ್ಡ ಇದೆ, ಒಟ್ಟು ಸುಳಿದೆ. ಧ್ರು ಅಂತ ಹೇಳ್ಬೇಡಿ. ಧ್ರು ಸಾಮಾನ್ಯವಾಗಿ ನಮ್ಮ ಬಾಯಲ್ಲಿ ಬರುತ್ತೆ ನೋಡಿ. ಧ್ರು ಅಂತ ಹೇಳಿ ನಮ್ಮ ಒಂದು ತುಟಿನ ಮುಂದೆ ಮಾಡ್ಬೇಡಿ. ಧ್ರು ಅಂತ. ಧೃತಿ ಬಾಯಿ ನಮ್ ತುಟಿ ಅಗಲ ಆಗ್ಬೇಕು. ಆವಾಗ ನೋಡಿ ಏನ್ ಬರುತ್ತೆ? ಧೃತಿರ್ದಾಕ್ಷಂ. ಧೃತಿರ್ ರ ಬರುತ್ತೆ, ಆಮೇಲೆ ದಾ ಹೇಳ್ಬೇಕು. ಧೃತಿರ್ದಾಕ್ಷಂ. ಇಲ್ಲಿ ನೋಡಿ, ಕ್ಷ ಮುಂದೆ ಮತ್ತೆ ಅನುಸ್ವಾರ ಇದೆ, ಮುಂದೆ ಯುದ್ಧೇ ಇದೆ. ಅಲ್ಲಿ ಏನ್ ಬರುತ್ತೆ? ಎರಲವ. ಒಂದು ಸಾಮಾನ್ಯವಾದ ಅನುನಾಸಿಕ ಏನ್ ಬರುತ್ತೆ? ವ. ಧೃತಿರ್ದಾಕ್ಷಂ. ದಾಕ್ಷಂ ಮೂಗಿನಿಂದ ಹೇಳ್ಬೇಕು. ವ. ದಾಕ್ಷಂ ಯುದ್ಧೇ. ಧಕ್ಕೆ ಧ ಬತ್ತಿದೆ. ಯುದ್ಧೇ. ಚಾಪ್ಯಪಲಾಯನಂ ಬಿಡಿಸಿದಾಗ ಚ ಅಪಿ ಅಪಲಾಯನಂ ಅಂತ ಕರೀತಾರೆ. ಕೂಡಿ ಹೇಳಿ. ಚಾಪ್ಯಪಲಾಯನಂ. ಆಮೇಲೆ ದಾನಮೀಶ್ವರ ಭಾವಶ್ಚ. ಇದನ್ನ ಬಿಡಿಸಿದಾಗ ದಾನಂ ಈಶ್ವರ ಭಾವ ಚ ಅಂತ 4 ಪದ ಬರುತ್ತೆ. ಕೂಡಿ ಹೇಳಿ. ದಾನಮೀಶ್ವರ ಭಾವಶ್ಚ. ಕ್ಷಾತ್ರಂ. ಇಲ್ಲಿ ನೋಡಿ, ತ್ರ ಆದ್ಮೇಲೆ ಮತ್ತೆ ಅನುನಾಸಿಕ ಇದೆ, ಅನುಸ್ವಾರ ಇದೆ. ಅದ್ರ ಮುಂದೆ ಇರುವಂತಹ ಪದ ಯಾವುದು? ಕ. ಕ ವರ್ಗದು ಕ, ಖ, ಗ, ಘ, ङ. ಸೊ ಏನ್ ಬರುತ್ತೆ? ङ. ಕ್ಷಾತ್ರಂ ಕರ್ಮ ಅಂತ ಕರೀತಾರೆ ಇದಕ್ಕೆ.
ನಿಮ್ಗೆ ಅದು ರೂಢಿ ಇಲ್ಲ ಅಂದ್ರೆ ಕ್ಷಾತ್ರಂ ಅಂತ ಹೇಳಿ. ಕ್ಷಾತ್ರಂ ಕರ್ಮ ಅಥವಾ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಮತ್ತೆ ಇಲ್ಲಿ ಹೇಳ್ತಾ ಇರುವಂತದ್ದು ಕ್ಷತ್ರಿಯರ ಒಂದು ಗುಣಗಳನ್ನ, ಸ್ವಭಾವವನ್ನ ಹೇಳ್ತಾ ಇರುವಂತದ್ದು. ಕ್ಷತ್ರಿಯರ ಸ್ವಭಾವ ಹೇಗಿರುತ್ತೆ? ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಏನ್ ಬರುತ್ತೆ? ಶೌರ್ಯಂ ಅಂದ್ರೆ ಏನು? ಶೂರತನ. ಮತ್ತೆ ತೇಜೋ ಧೃತಿ, ತೇಜ ಅಂತ ಕರೀತಾರೆ ಅದಕ್ಕೆ. ತೇಜ ಅಂದ್ರೆ ಶಕ್ತಿ ಅಥವಾ ತೇಜಸ್ಸು, ಶಕ್ತಿಯ ಪ್ರಭಾವ ತೇಜಸ್ಸಿನ ರೂಪದಲ್ಲಿ ಇರುತ್ತೆ. ತೇಜಸ್ಸು. ಧೃತಿ ಅಂತಂದ್ರೆ ಧೈರ್ಯ. ಆಮೇಲೆ ದಾಕ್ಷಂ ಅಂದ್ರೆ ದಕ್ಷವಾಗಿರುವಂಥದ್ದು ಅಂತ, ದಕ್ಷನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಇದಕ್ಕೆ ಹೇಳುವಂಥದ್ದು ಈ ಜಾಣತನ, ಚಾತುರ್ಯತೆ ಅಥವಾ ಕಾರ್ಯದಲ್ಲಿ ನಿಪುಣತೆ ಅಂತ ಕರೀತಾರೆ ದಕ್ಷಂಗೆ. ಇದು ಫಸ್ಟ್ ಲೈನ್ ಹೇಳುತ್ತೆ. ಎರಡನೇ ಚರಣ ಯುದ್ಧೇ ಚಾಪ್ಯ ಪಲಾಯನಂ. ಯುದ್ಧದಲ್ಲಿ ಯುದ್ಧ ಅಂದ್ರೆ ಯುದ್ಧದಲ್ಲಿ. ಅಪಲಾಯನಂ ಅಂತ ಕರೀತಾರೆ ಅದಕ್ಕೆ. ಅಪಲಾಯನಂ. ಅಪಲಾಯನಂ ಅಂದ್ರೆ ಓಡಿ ಹೋಗೋದು. ಯುದ್ಧದಲ್ಲಿ ಓಡಿ ಹೋಗದಿರುವುದು. ಅಪಲಾಯನಂ, ಪಲಾಯನಂ ಅಂದ್ರೆ ಓಡಿ ಹೋಗೋದು. ಅಪಲಾಯನಂ ಅಂತಂದ್ರೆ ಓಡಿ ಹೋಗದೇ ಇರುವುದು. ಯುದ್ಧದಲ್ಲಿ ಓಡಿ ಹೋಗದಿರುವುದಕ್ಕೆ ಅಪಲಾಯನಂ ಅಂತ ಕರೀತಾರೆ. ಎರಡನೇದು ಹೇಳುತ್ತೆ ಚರಣ, ಯುದ್ಧದಲ್ಲಿ ಓಡಿ ಹೋಗದಿರುವುದು. ದಾನಮೀಶ್ವರ ಭಾವಶ್ಚ. ದಾನಂ ಈಶ್ವರ ಭಾವ ಅಂತ ಕರೀತಾರೆ. ದಾನಂ ಅಂದ್ರೆ ದಾನ ಮಾಡುವಂಥದ್ದು. ಈಶ್ವರ ಭಾವ ಅಂತಂದ್ರೆ ಈಶ್ವರ ಭಾವ ಹೇಗಿರುತ್ತೆ? ಈಶ್ವರ ಅಂದ್ರೆ ಏನು? ಉನ್ನತ ಸ್ಥಾನದಲ್ಲಿರುವಂತನು, ನಾಯಕ ಅಲ್ಲ, ನೇತೃತ್ವ ಭಾವ ಅಂತ ಕರಿತೇವೆ. ಸೊ ಹಾಗೆ ಈಶ್ವರ ಭಾವ ಅಂದ್ರೆ ನಾಯಕತ್ವದ ಭಾವ ಅಥವಾ ನೇತೃತ್ವದ ಭಾವ ಅಂತ ಕರಿತೇವೆ. ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳ್ತೇವೆ. ಕ್ಷಾತ್ರಂ ಕರ್ಮ. ಇವೆಲ್ಲವೂ ಏನು? ಕ್ಷತ್ರಿಯನ ಕರ್ತವ್ಯ. ಸ್ವಭಾವಜಂ, ಅವನ ಸ್ವಭಾವದಿಂದ ಹುಟ್ಟಿದ್ದು ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ? ಶೂರತೆ, ತೇಜಸ್ಸು, ಧೈರ್ಯ, ಕಾರ್ಯದಲ್ಲಿ ನಿಪುಣತೆ, ಯುದ್ಧವನ್ನ ಬಿಟ್ಟು ಹೋಗದೇ ಇರುವಂತದ್ದು, ದಾನಶೀಲತೆ, ಲೀಡರ್ಶಿಪ್ ಕ್ವಾಲಿಟಿ, ನೇತೃತ್ವ ಭಾವ, ನಾಯಕತ್ವ. ಸೊ ಇವೆಲ್ಲವೂ ಕೂಡ ಕ್ಷತ್ರಿಯನ ಸ್ವಭಾವದಿಂದ ಹುಟ್ಟಿರುವಂತ ಕರ್ತವ್ಯಗಳಾಗಿವೆ ಅಂತ ಹೇಳಿ. ಮಾತಾಜಿ ಕಂಟಿನ್ಯೂ ಮಾಡಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ, ವಿಜಯ ಪ್ರಭುಜಿ ಹೇಳ್ತೀರಾ? ಹರೇ ಕೃಷ್ಣ. ಹೇಳಲಿಲ್ಲ ಅಂದ್ರೆ ಸುಮಿತ್ರಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ತೇಜೋ ಧೃತಿ ದ್ರಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಸರ್ವಾಯ್ತಾ ಮಾತಾಜಿ? ಫಸ್ಟ್ ಚರಣ ಹೇಳಿ. ಸರ್ವಾಯ್ತಾ? ತೇಜೋ ಧೃತಿ ಏನ್ ಮಾತಾಜಿ? ಹೇಳಿ. ಧೃತಿರ್ದಾಕ್ಷಂ ಹೇಳಿ ನಮ್ಮೆ. ಧೃತಿ ದ್ರಾಕ್ಷ್ಯಂ. ಯಾಕೆ ನಿಮ್ಗೆ ದ್ರಾಕ್ಷಿ ನೆನಪಾಗ್ತಾ ಇದೆಯಾ? ಧೃತಿರ್ದಾಕ್ಷಂ. ಹರ್ಕಾವತ್ ಬಿಟ್ಬಿಟ್ಟಿದೀವಿ. ಧೃತಿರ್ದಾಕ್ಷ್ಯಂ. ಸರ್ವಾಯ್ತಾ ಮಾತಾಜಿ? ಇನ್ನೊಮ್ಮೆ ಮೂರನೇ ಚರಣ ಹೇಳಿ. ಮೂರನೇ ಚರಣ ಹೇಳಿ. ದಾನಮೀಶ್ವರ ಭಾವಶ್ಚ. ಯಾಕೆ ಎಲ್ಲಿ ಹೋಗೋರಿದ್ದೀರಾ? ಹೋಗ್ಲಿಲ್ಲ ಮಾತಾಜಿ? ಸ್ಲೋ ಆಗಿ ಹೇಳಿ. ದಾನಮೀಶ್ವರ ಭಾವಶ್ಚ. ನೀವು ನಮ್ಗಾಗಿ ಗಡಿಬಿಡಿ ಮಾಡ್ಬೇಡಿ. ಹೋಗ್ಲಿಲ್ಲ ಮಾತಾಜಿ? ಮುಂದಿನವ್ರು ಹೇಳ್ಬೇಕು ಅಂತ. ನೀವ್ ಆರಾಮಾಗಿ ನಿಮ್ ಸಮಯ ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ನೀವ್ ಆರಾಮಾಗಿ ಹೇಳಿ. ಸರಿ ಬಂತು, ಈಗ ಸರಿ ಬಂತು. ದಾನಮೀಶ್ವರ ಭಾವಶ್ಚ. ಮಹಾಪ್ರಾಣಗಳನ್ನ ನೋಡಿ. ಸರಿ ಬಂದಿದೆ ಮಾತಾಜಿ. ಮಹಾಪ್ರಾಣಗಳನ್ನ, ದೀರ್ಘವನ್ನ ಗಮನಿಸಿ. ಸರಿ, ನೆಕ್ಸ್ಟ್ ಹೇಳಿ. ಆಗ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಶ್ಲೋಕ 43. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಹರೇ ಕೃಷ್ಣ ಮಾತಾಜಿ. ಸರಿ ಬಂದಿದೆ. ಮಹಾಪ್ರಾಣಗಳನ್ನ ನೋಡ್ಕೊಳ್ಳಿ ಪ್ರಭುಜಿ. ಭಾ ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸರಿ ಬಂದಿದೆ ಮಾತಾಜಿ. ನೀವು ಹ್ರಸ್ವ ಸ್ವರಗಳಿದೆಯಲ್ಲ ಅದನ್ನ ಹೇಳಿಬಿಡಿ. ದಾನಮೀಶ್ವರ ಭಾವಶ್ಚ. ಎಂಟಿಗೆ ಹೇಳಿಬೇಡಿ ಎಂಟಿಗೆ. ದಾನಮೀಶ್ವರ ಭಾವಶ್ಚ. ಸರಿ ಅಷ್ಟ ಸರಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 44ನೇ ಶ್ಲೋಕ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಹೇಳ್ತೇನೆ. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಉಚ್ಚಾರಣೆ. ಕೃಷಿ ಕಕ್ಕೆ ಒಟ್ಟರ ಸುಳಿ ಇದೆ ಕೆಳಗಡೆ, ಮತ್ತೆ ಮೂರ್ಧನಿ ಶ ಇದೆ. ಮೇಲೆಗೆ ಹತ್ಬೇಕು ನಿಮ್ ನಾಲಿಗೆ. ಕೃಷಿ ಗೋರಕ್ಷ ಕಕ್ಕೆ ಮತ್ತೆ ನೋಡಿ ಮೂರ್ಧನಿ ಶ ಇದೆ ಒತ್ತು. ಗೋರಕ್ಷ ವಾಣಿಜ್ಯಂ ಅನ್ಬೋದು, ಅಥವಾ ಮುಂದೆ ಏನ್ ಪದ ಏನಿದೆ ವ ಇದೆ. ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ. ಮ ಎಳಿಬೇಡಿ, ದೀರ್ಘ ಇದೆ. ಸ್ವಭಾವಜಂ ಪರಿಚರ್ಯಾತ್ಮಕಂ. ಯಾ ಎಳಿಬೇಕು ಯಾಕಂದ್ರೆ ದೀರ್ಘ ಇದೆ. ಪರಿಚರ್ಯಾತ್ಮಕಂ. ಇಲ್ಲಿ ನೋಡಿ ಕಕ್ಕೆ ಅನುಸ್ವಾರ ಮ ಆದ್ರೂ ಹೇಳಿ ಅಥವಾ ಕ ವರ್ಗದ್ದು ಂಗ ಬರುತ್ತೆ. ಪರಿಚರ್ಯಾತ್ಮಕಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಇದರೊಂದು ಅರ್ಥ ತಿಳ್ಕೊಳ್ಳೋಣ. ಹಿಂದಿನ ಶ್ಲೋಕದಲ್ಲಿ ಕ್ಷತ್ರಿಯ ಒಂದು ಸ್ವಭಾವ ಹೇಳಿದ್ರು, ಇಲ್ಲಿ ಶೂದ್ರನ ಸ್ವಭಾವ ಹೇಳ್ತಾ ಇರೋಂಥದ್ದು. ಮೊದಲೇ ಚರಣ ಏನ್ ಹೇಳುತ್ತೆ? ಕೃಷಿ ಗೋರಕ್ಷ ವಾಣಿಜ್ಯಂ. ಕೃಷಿ ಗೋರಕ್ಷಣೆಯನ್ನ ಮಾಡೋದು, ಮತ್ತೆ ವಾಣಿಜ್ಯ ಅಂದ್ರೆ ವ್ಯಾಪಾರ. ಮೊದಲೇ ಲೈನ್ ಹೇಳುತ್ತೆ. ಎರಡನೇ ಲೈನು ವೈಶ್ಯಕರ್ಮ ಸ್ವಭಾವಜಂ. ಇವು ವೈಶ್ಯನ ಸ್ವಭಾವದಿಂದ ಹುಟ್ಟಿದ ಕರ್ತವ್ಯಗಳು ಅಂತ. ಅಥವಾ ವೈಶ್ಯನ ಸ್ವಭಾವದ ಕರ್ತವ್ಯಗಳು. ಮೂರನೇ ಚರಣ ಪರಿಚರ್ಯಾತ್ಮಕಂ ಕರ್ಮ. ಪರಿಚರ್ಯ ಅಂದ್ರೆ ಇದನ್ನ ಬಿಡಿಸಿದಾಗ ಪರಿಚರ್ಯ ಆತ್ಮಕಂ ಅಂತ ಎರಡು ಪದಗಳಾಗತ್ತೆ. ಪರಿಚರ್ಯ ಅಂದ್ರೆ ಸೇವೆ. ಸೇವೆಯಿಂದ ಕೂಡಿರುವಂತದ್ದು ಅಂತ. ಪರಿಚರ್ಯಾತ್ಮಕಂ ಅಂದ್ರೆ ಸೇವೆಯಿಂದ ಕೂಡಿರುವಂತ ಕರ್ಮ, ಕೆಲಸ, ಅಥವಾ ಸೇವಾತ್ಮಕ ಕೆಲಸ ಅಂತ ಕರೀತಾರೆ. ಮೂರನೇ ಚರಣ. ನಾಲ್ಕನೇ ಚರಣ ಶೂದ್ರಸ್ಯಾಪಿ ಸ್ವಭಾವಜಂ. ಅದು ಶೂದ್ರನ ಸ್ವಭಾವದ ಕರ್ತವ್ಯವಾಗಿದೆ ಅಂತ ಹೇಳುವಂಥದ್ದು. ಒಟ್ಟಾರೆ ಏನರ್ಥ ಕೊಡುತ್ತೆ? ಕೃಷಿ, ಗೋರಕ್ಷಣೆ, ಗೋವಿನ ಸಂರಕ್ಷಣೆ, ವ್ಯಾಪಾರ ಇವು ವೈಶ್ಯನ ಕರ್ತವ್ಯಗಳು. ಮತ್ತೆ ನಾಲ್ಕನೇ ಚರಣ ಸೇವಾತ್ಮಕ ಕೆಲಸ,
ಸೇವೆಯಿಂದ ಕೂಡಿರುವಂತಹ ಕೆಲಸ ಶೂದ್ರನ ಸ್ವಭಾವದ ಕರ್ತವ್ಯಗಳಾಗಿವೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಲ್ಜಮ್ಮ ಮಾತಾಜಿ, ಭಾಗ್ಯಶ್ರೀ, ಭಾಗ್ಯಲಕ್ಷ್ಮಿ ಮಾತಾಜಿ, ಚನ್ನಪ್ಪ ಪ್ರಭುಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚಯಾತ್ಮಕಂ ಕರ್ಮ ಶೂದ್ರಶಾಪಿ ಸ್ವಭಾವಜಂ. ಮಾತಾಜಿ ಮೂರನೇ ಚರಣ ಹೇಳಿ. ಮೂರನೇ ಚರಣ ಹೇಳಿ. ಪರಿಚಯಾತ್ಮಕಂ ಕರ್ಮ. ಯಾ ಮುಂದೆ ಏನಿದೆ ಅಲ್ಲಿ? ಪರಿಚರ್ ಹೇಳ್ಬೇಕಲ್ಲ. ಪರಿಚಯಾತ್ಮಕಂ ಕರ್ಮ. ಮತ್ತೆ ಇವು ಸ್ವಭಾವಜಂ ಆಗಿರ್ಬೋದು. ಎರಡು ಸ್ವಭಾವಜಂ ಏನಿದೆಯಲ್ಲ ಅದನ್ನ ನೀವು ಮಹಾಪ್ರಾಣ ಹೇಳಿಲ್ಲ, ಅಲ್ಪ ಪ್ರಾಣ ಹೇಳಿದ್ರಿ. ಸೊ ಸ್ವಭಾವಜಂ. ವೈಶ್ಯ ಕರ್ಮ ಸ್ವಭಾವಜಂ ಶೂದ್ರ ಪರಿಚಯಾತ್ಮಕಂ ಕರ್ಮ ಶೂದ್ರಶಾಪಿ ಸ್ವಭಾವಜಂ. ಮಾತಾಜಿ ಗೊತ್ತಿಲ್ಲ ಸರಿಯಾಗಿ, ಅಷ್ಟಂತೂ ಹೇಳ್ದೆ. ಸರಿ ಇದೆ, ಸರಿ ಇದೆ. ಅರ್ಕಾವಳಿ ಮತ್ತೆ ಈಗ ಬಿಟ್ರಿ. ಗಮನಿಸಿ, ಮ್ಯೂಟ್ ಅಲ್ಲಿ ಇದ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ. ಮತ್ತೆ ಶ್ಲೋಕ 44. ಕೃಷಿ ಗೋರಕ್ಷ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮಂ ಶೂದ್ರಸ್ಯಾಪಿ ಸ್ವಭಾವಜಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 44. ಕೃಷಿ ಗೋರಕ್ಷ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಹರೇ ಕೃಷ್ಣ. ವೆರಿ ನೈಸ್, ವೆರಿ ನೈಸ್ ಪ್ರಭು. ಹರೇ ಕೃಷ್ಣ ಮಾತಾ. ನೆಕ್ಸ್ಟ್ ಹೇಳಿ. ಆಯ್ತು ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 45ನೇ ಶ್ಲೋಕ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಸರಿ, ಮೊದಲೇ ಶ್ಲೋಕ ಹೇಳುವಾಗ ಅನುಸ್ವಾರ ತಗೊಂಡ್ ಹೇಳಿದ್ದಾನೆ. ಎರಡನೇ ಸಲ ಹೇಳುವಾಗ ಯಾವ್ದು ಎಕ್ಸಾಕ್ಟ್ ಅನುಸ್ವಾರ ಬರುತ್ತೆ ಅದನ್ನ ತಗೊಂಡ್ ಹೇಳಿದ್ದಾನೆ. ಅದ್ರದ್ದು ಒಂದು ಉಚ್ಚಾರಣೆ ನೋಡೋಣ. ಸ್ವೇ ಸ್ವೇ, ಸ್ವಕ್ಕೆ ಬವತ್ತು ದೀರ್ಘ ಕೂಡ ಇದೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ, ಕರ್ಮಣ್ಯಭಿರತಃ ದೊಡ್ಡ ಭ ಇದೆ. ಭಿರತಃ, ವಿರತಃ ಅಂತ ಹೇಳಿದ್ ನಡೀತೆ, ಯಾಕಂದ್ರೆ ಎಂಡಿಗೆ ಇದೆಯಲ್ಲ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ ನೋಡಿಲ್ಲಿ. ಸಂಸಿದ್ಧಿಂ ನ ಹೇಳ್ಬೇಡಿ, ಸಂಸಿದ್ಧಿಂ ಅಂತ ಹೇಳ್ಬೇಡಿ, ಸಂಸಿದ್ಧಿಂ ಇದು ಸಂ. ಯಾಕಂದ್ರೆ ನೋಡಿ ಅಲ್ಲಿ ಅನುಸ್ವಾರ ಮುಂದೆ ಏನಿದೆ, ಸ ಇದೆ. ಸ ಅನ್ನುವಂಥದ್ದು ಅವರಿಗೆ ವ್ಯಂಜನದಲ್ಲಿ ವ ಆಗಿ ಬರುತ್ತೆ. ಸ್ವಲ್ಪ ಕಷ್ಟ ಆಗತ್ತೆ ಅವುಗಳನ್ನ ನೆನಪಿಟ್ಟುಕೊಳ್ಳುವಂಥದ್ದು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ಗೊತ್ತಾಗುತ್ತೆ. ಸ ಇದೆ, ಹಾಗಾಗಿ ವ ಬರುತ್ತೆ. ಸಂಸಾರ ನೋಡಿ, ಸ ಮುಂದೆ 0 ಬರುತ್ತೆ. ಸ ಆದ್ಮೇಲೆ ಆ ದೀರ್ಘ ಕೊಟ್ಟು ಸಂಸಾರ ಬರೀತೇವಲ್ಲ, ಅದಕ್ಕೆ ಹೇಳ್ತೇವೆ ನಾವು ಸಂಸಾರ ಅಂತ ಕರಿತೀರಾ ನೀವೆಲ್ಲ. ಬಟ್ ಅದು ತಪ್ಪು, ಸಂಸಾರ ಅಂತ ಹೇಳ್ಬೇಕು, ವ ಹೇಳ್ಬೇಕಲ್ಲಿ. ಇಲ್ಲಿನೂ ಕೂಡ ಸಂಸಿದ್ಧಿಂ, ಸಂಸಿದ್ಧಿ. ಸಂಸಿದ್ಧಿಂ ಮುಂದೆ ಒಂದು ಅನುಸಾರ ಇದೆ, ದಕ್ಕೆ ದೊಡ್ಡದ ಮಹಾಪ್ರಾಣ ಇದೆ. ಸಂಸಿದ್ಧಿಂ ಮುಂದೆ ಅನುಸ್ವಾರ ಇದೆಯಲ್ಲ, ಸಂಸಿದ್ಧಿಲ್ಲಭತೆ ಹಂಗ ಬರುತ್ತೆ ಅದು. ಅದು ನಮ್ಗೆ ಒಂಥರ ವಿಚಿತ್ರ ಅನ್ಸುತ್ತೆ, ಹಾಗೆ ಯಾಕೆ ಬರುತ್ತೆ ಅಂತ. ಬಟ್ ಎಕ್ಸಾಕ್ಟ್ಲಿ ಹಾಗೆ ಇರುವಂಥದ್ದು. ಯಾಕಂದ್ರೆ ಮುಂದಿನ ಒಂದು ಅಕ್ಷರ ಏನಿದೆ, ಲ ಇದೆ. ಲ ಇದ್ದಾಗ ಹಿಂದೆ ಕೂಡ ಲನೇ ಬರುತ್ತೆ. ಸಂಸಿದ್ಧಿಲ್ಲಭತೆ ನರಃ, ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ. ಸಿದ್ಧಿಂ ನೋಡಿ ಇಲ್ಲಿ ಸ್ವಕರ್ಮ ನಿರತಃ, ನಿರತಃ ಅಂತ ಹೇಳ್ಬೇಡಿ, ಮಧ್ಯದಲ್ಲಿರೋದ್ರಿಂದ ನಿರತಃ. ಸಿದ್ಧಿಂ ಮಾ ಆದ್ರೂ ಹೇಳಿ, ಅಥವಾ ಮುಂದಿನ ಪದ ಯ ಇದೆ, ಯ ಬರೋದು ಅವರ್ಗೆ ವ್ಯಂಜನ ವದಲ್ಲಿ ಬರುತ್ತೆ. ಸೊ ಸಿದ್ಧಿಂ
ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ. ವಿನ್ ನೋಡಿ, ದ ಇದೆಯಲ್ಲ ಅಲ್ಲಿ, ದ ದ ನ ಬರುತ್ತೆ, ನ ಬರುತ್ತೆ ಅನುಸ್ವಾರ, ಅವ ಅನುನಾಸಿಕ. ಸೊ ವಿನ್ನದತಿ, ನ ಅದ್ರ ಮೇಲೆ ಹಾಕೊಳ್ಳಿ, ವಿನ್ನದತಿ, ವಿಂದತಿ, ವಿಂದತಿ ತಚ್ಛೃಣು. ಚೊಕ್ಕೆ ದೊಡ್ಡ ಚ ಬತ್ತಿದೆ, ಋಷಿ ಇರುವುದೇ, ತಚ್ಛೃಣು. ಸರಿ, ಇದ್ರ ಅರ್ಥನ ತಿಳ್ಕೊಳ್ಳೋಣ. ಸ್ವೇ ಸ್ವೇ ಕರ್ಮಣ್ಯ ಬಿರತಃ. ಸ್ವೇ ಸ್ವೇ ಅಂದ್ರೆ ಇಲ್ಲಿ ತಮ್ಮ 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 ಕರ್ತವ್ಯದಲ್ಲಿ, ಕರ್ಮಣ್ಯ ಅಂದ್ರೆ ಕರ್ತವ್ಯದಲ್ಲಿ, ಭಿರತಃ. ಭಿರತಃ ಅಂದ್ರೆ ಇಲ್ಲಿ ನಿಷ್ಠೆಯಿಂದ ತೊಡಗೋದಕ್ಕೆ ಹೇಳ್ತಾ ಇರುವಂತದ್ದು ಭಿರತಃ. ಮೊದಲೇ ಲೈನ್ ಏನ್ ಹೇಳುತ್ತೆ? ತನ್ನ ತನ್ನ ಕರ್ತವ್ಯದಲ್ಲಿ ನಿಷ್ಠೆಯಿಂದ ತೊಡಗಿರುವವನು, ಎರಡನೇ ಚರಣ, ಸಂಸಿದ್ಧಿಂ ಲಭತೆ ನರಃ. ಪರಿಪೂರ್ಣತೆಯನ್ನು, ಸಂಸಿದ್ಧಿಂ ಅಂದ್ರೆ ಪರಿಪೂರ್ಣತೆ, ಲಭತೆ ಅಂದ್ರೆ ಪಡಿತಾನೆ. ಯಾರು? ನರಃ ಅಂದ್ರೆ ಪರಿಪೂರ್ಣತೆಯನ್ನು ಮಾನವ ಪಡಿತಾನೆ ಅಂತ ಎರಡನೇ ಚರಣ ಹೇಳುತ್ತೆ. ಮೂರನೇ ಚರಣ ಸ್ವಕರ್ಮ ನಿರತ ಸಿದ್ಧಿಂ. ಸ್ವಕರ್ಮ ಅಂದ್ರೆ ತನ್ನ ಕರ್ತವ್ಯದಲ್ಲೇ ತೊಡಗಿರುವವನು ಅಂತ. ಸ್ವಕರ್ಮ ಅಂದ್ರೆ ನನ್ನ ಕರ್ತವ್ಯ ಅಲ್ಲ. ಪರಕೀಯ, ಸ್ವಕೀಯ ಅಂತ ಹೇಳಿ ಬರುತ್ತೆ. ಪರಕರ್ಮ ಅಂತಂದ್ರೆ ನಿಮ್ಮ ಕರ್ಮ ನಾನ್ ಮಾಡ್ತಾ ಇರುವಂತದ್ದು, ಅಂದ್ರೆ ನೀವು ಹೇಗ್ ಮಾಡ್ತೀರೋ ಹಾಗೆ ನಾನ್ ಮಾಡ್ತೇನೆ, ಆದ್ರೆ ನನ್ನ ಗುಣ ಅಲ್ಲ ಅದು. ಹಾಗೆ ತನ್ನ ಕರ್ತವ್ಯದಲ್ಲೇ ತೊಡಗಿರುವವನು ಸ್ವಕರ್ಮ ನಿರತ ಸಿದ್ಧಿಂ. ತನ್ನ ಕರ್ತವ್ಯದಲ್ಲೇ ತೊಡಗಿರುವವನು ಸಿದ್ಧಿಯನ್ನು ಪಡೆಯುವ ರೀತಿಯನ್ನು, ಸಿದ್ಧಿಯನ್ನು ಪಡೆಯುವ ರೀತಿಯನ್ನು ವಿಂದತಿ ಅಂತ ಹೇಳ್ತಾರೆ ನೋಡಿ. ಯಥಾ ವಿಂದತಿ. ವಿಂದತಿ ಅಂತಂದ್ರೆ ರೀತಿ ಅಂತ ಹೇಳ್ತಾರೆ, ಅಥವಾ ಹೊಂದುತ್ತಾನೆ ಅಂತಾನು ಕೂಡ ಇಲ್ಲಿ ಹೇಳ್ತಾರೆ. ಪಡೆಯುವುದು ಅಂತಾನು ಕೂಡ ಹೇಳ್ತಾರೆ. ಯಥಾ ವಿಂದತಿ ತಚ್ಛೃಣು ಅಂತ. ತಚ್ಛೃಣು ಅಂದ್ರೆ ಈಗ ಕೇಳು ಅಂತ. ಒಟ್ಟಾರೆ ಇದು 4 ಚರಣ ಏನರ್ಥ ಕೊಡುತ್ತಂದ್ರೆ, ಪ್ರತಿಯೊಬ್ರು ಕೂಡ ತಮ್ಮ ತಮ್ಮ ಒಂದು ಸ್ವಭಾವದ ಕರ್ತವ್ಯಗಳಲ್ಲಿ ನಿಷ್ಠೆಯಿಂದ ತೊಡಗಿದ್ರೆ ಅವರು ಪರಿಪೂರ್ಣತೆನ ಪಡಿತಾರೆ. ಆ ಪರಿಪೂರ್ಣತೆನ ಹೇಗೆ ಪಡೆಯಬಹುದು ಅನ್ನೋದನ್ನ ನಾನು ನಿನಗೀಗ ಹೇಳ್ತೀನಿ, ಕೇಳು ಅಂತ ಕೃಷ್ಣ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇದ್ದೀರಾ? ಸಾರಿ ಮಾತಾಜಿ, ಮೇಲೆ ಹರೇ ಕೃಷ್ಣ. ಹೋಗ್ಬಿಡ್ತಲ್ಲ, ಇದ್ದೀನಿ ಮತ್ತೆ ಶ್ಲೋಕ ನಿದ್ದೆ ಮೇಲೆ ಹೋಗ್ಬಿಟ್ಟಿದೆ ಶ್ಲೋಕ ಮಾತಾಜಿ. ಚೇಂಜ್ ಆಗೋಯ್ತು ಮತ್ತೆ. ಸಾರಿ. ಹರೇ ಕೃಷ್ಣ. ಬಂದ ನೋಡಿ, ಹರೇ ಕೃಷ್ಣ. ಈಗ ಕರೆಕ್ಟ್ ಬಂದಿದ್ಯಾ ಮಾತಾಜಿ ಶ್ಲೋಕ? ಬಂದಿದೆ ಮತ್ತೆ. ಸರಿ ಇದೆ ಮತ್ತೆ. ಸರಿ ಹೇಳಿ. ದಕ್ಷ ಮಾತಾಜಿ, ಗಾಯತ್ರಿ ಮಾತಾಜಿ, ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸ್ವೇ ಸ್ವೇ ಕರ್ಮಣ್ಯ ಬಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ವೇ ಸ್ವೇ ಕರ್ಮಣ್ಯ ಬಿರತ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದಂತಿ ತಚ್ಛೃಣು. ವಿಂದಂತಿ ನೋಡಿ, 4ನೇ ಚರಣ ಇನ್ನೊಮ್ಮೆ ಹೇಳಿ. ಶ್ಲೋಕ 40. ಯಥಾ ವಿಂದಂತಿ ತಚ್ಛೃಣು. ವಿಂದಂತಿ ಇಲ್ಲ, ವಿಂದತಿ. ವೀಕೆ ಇದೆಯಲ್ಲ ಅನುಸ್ವಾರ, ವಿಂದತಿ. ಇನ್ನೊಮ್ಮೆ ಹೇಳಿ. ಎರಡನೇ ಚರಣ ಇನ್ನೊಮ್ಮೆ ಹೇಳಿ. ಸಂಸಿದ್ಧಿಂ ಲಭತೆ ನರಃ. ವೆರಿ ಗುಡ್. ಯಾರ್ದು ಅನುಸ್ವರ ಆಗಿ ಬರಲ್ಲ. ಫಸ್ಟ್ ಟೈಮ್ ಅವರು ಆ ಅನುಸ್ವರ ಸರಿಯಾಗಿ ಕೊಟ್ಟಿದ್ದಾರೆ. ಸರಿ ಇದೆ ಮಾತಾಜಿ. ಇಲ್ಲಿ ಏನ್ ಬರುತ್ತೆ ಮಾತಾಜಿ? ಕೆಳಗೆ ಸಿದ್ಧಿಂ ಅಂತ ಇದೆಯಲ್ಲ, ಸಿದ್ಧಿಂ ಬರುತ್ತೆ. ಮುಂದೆ ಯ ಇದೆಯಲ್ಲ ಮಾತಾಜಿ, ಅಲ್ಲಿ ಸಿದ್ಧಿಂ. ಅನುಸ್ವಾರ ಮುಂದೆ ಏನಿದೆ? ಯ ಇದೆ ನೋಡಿ ಕೆಳಗಡೆ, ಯಥಾ ಅಂತ ಇದೆಯಲ್ಲ. ಉಚ್ಚಾರ ಹೇಗೆ ಹೇಳ್ತೀರಿ ಮಾತಾಜಿ? ಸಿದ್ಧಿಂ. ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಸರಿ, ಪ್ರಯತ್ನ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಸರಿ, ಹರೇ ಕೃಷ್ಣ. ನಿಮ್ಮ ಹೆಸರು ಏನು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಶ್ಲೋಕ 45. ಸ್ವೇ ಸ್ವೇ ಕರ್ಮಣ್ಯ ಬಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು.
ಹರೇ ಕೃಷ್ಣ ಮಾತಾಜಿ. ಎರಡನೇ ಚರಣ ನನಗೆ ಎರಡನೇ ಚರಣ ಕೇಳಿಸ್ಲಿಲ್ಲ ಪ್ರಭುಜಿ ನಿಮ್ದು ನೆಟ್ವರ್ಕ್ ಇಂದ. ಸ್ವಕರ್ಮ ನಿರತ ಯಥಾ ವಿಂದತಿ ತಚ್ಛೃಣು. ಎರಡನೇ ಚರಣ ಪ್ರಭುಜಿ, ಎರಡನೇ ಚರಣ ಸಂಸಿದ್ಧಿಂ ಲಭತೆ ನರಃ. ಇರ್ಲಿ ಪ್ರಭುಜಿ, ಸರಿಯಿದೆ ನಿಮ್ಗೆ ನೆಟ್ವರ್ಕ್ ಮಾತಾಜಿ. ತುಂಬಾ ಇದಿದೆ. ಇಲ್ಲ, ಸ್ವಲ್ಪ ಕೇಳಿಸ್ತು. ಇಟ್ಸ್ ಓಕೆ ಪ್ರಭುಜಿ, ನೀವು ಹೇಳಿರ್ಬೋದು. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸ್ವೆ ಸ್ವೆ ಕರ್ಮಣ್ಯಭಿರತಃ ಸಂಸಿದ್ಧಿರ್ಲಭತೆ ನರಃ ಸ್ವಕರ್ಮ ನಿರತಃ ಸೇದ್ಯೋ ಯಥಾ ವಿಂದತಿ ತಚ್ಛೃಣು. ಎರಡನೇ ಚರಣ ಹೇಳಿ ಮಾತಾಜಿ. ಸಂಸಿದ್ಧಿಂ ಲಭತೆ ನರಃ. ತಮ್ಮಲ್ಲ ಏನ್ ಬರುತ್ತೆ ಅಲ್ಲಿ, ನೆನಪು ಮಾಡ್ಕೊಳ್ಳಿ ಏನ್ ಬರುತ್ತೆ ಅಂತ ಹೇಳಿದ್ದೆ. ಲಾ ಇದೆ, ಅಲ್ಲೆಲ್ಲ ಸ ಆದ್ಮೇಲೆ ಅನುಸ್ವಾರ ಇದೆ. ಬರುತ್ತಲ್ಲ, ಸಂಸಿದ್ಧಿಂ. ಸಂಸಿದ್ಧಿಂ ಲಭತೆ ನರಃ. ಹರೇ ಕೃಷ್ಣ. ಇದು ಸಿದ್ಧಿಂ ಯಥಾ ವಿಂದತಿ. ಸರಿಯಾಗಿ ಹೇಳಿದ್ರಿ ನೀವು. ಅಲ್ಲಿ ಸ್ವಲ್ಪ ಅದ್ ಹೇಳೋ ಇದ್ರ ಗಮನದಲ್ಲಿ ಸ್ವಲ್ಪ ಅಲ್ಲಿ ತಪ್ಪಾಯ್ತು, ಇಲ್ಲಾಂದ್ರೆ ಉಳಿದಿದ್ದೆಲ್ಲ ಸರಿ ಇದೆ ಮಾತಾಜಿ. ನೆಕ್ಸ್ಟ್ ಹೇಳಿ. ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 46ನೇ ಶ್ಲೋಕ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಓಕೆ, ಉಚ್ಚಾರಣೆ ನೋಡಿ. ಯತಃ ಕಿಂತ ಯತಃ ಸ್ವಲ್ಪವಾಗಿ ಹೇಳಿ. ಪ್ರವೃತ್ತಿರ್ಭೂತಾನಾಂ ತುಂಬಾನೇ ಸಂಯುಕ್ತ ಅಕ್ಷರಗಳಿದೆ, ವಸ್ತಾಕ್ಷರಗಳಿದೆ. ಓಕೆ, ರವತ್ತು ಓಕೆ, ಒಟ್ಟು ಸುಳಿ ತಕೆ ತ. ಪ್ರವೃತ್ತಿರ್ ಆಮೇಲೆ ಭೂ ಹೇಳ್ಬೇಕು. ಪ್ರವೃತ್ತಿರ್ಭೂತಾನಾಂ ಭೂತಾನಾಂ ಅನ್ನೋ ಹೇಳಿ, ಅಥವಾ ಮುಂದೆ ಯ ಇದೆ, ಹಾಗಾಗಿ ಭೂತಾನಾಂ ಏನ ಸರ್ವಮಿದಂ ತತಂ. ಸರ್ವಮಿದಂ ಅಂದ್ರೆ ಸರ್ವಂ ಇದಂ ಅಂತ ಕರೀತಾರೆ. ಅಲ್ಲಿ ದ ಆದ್ಮೇಲೆ ಮತ್ತೆ ಅನುಸ್ವಾರ ಇದೆ, ಮುಂದೆ ತ ಇದೆ. ತ ವರ್ಗದಲ್ಲಿ ಬರುತ್ತೆ. ತ ಥ ದ ಧ ನ. ಸೊ ಹಾಗಾಗಿ ಮಿದನ್ ಅಂತ ಬರುತ್ತೆ. ಏನ ಸರ್ವಮಿದನ್ ತತಂ ಸ್ವಕರ್ಮಣ ತಮಭ್ಯರ್ಚ. ಭ್ಯ ಮಹಾಪ್ರಾಣ ಇದೆ. ತಮಭ್ಯರ್ಚ ಚ್ಯ ಮತ್ತೆ ಚೌಕೆ ಯಾವತ್ತಿದೆ. ರ ಹೇಳಿದ್ಮೇಲೆ ಚ್ಯ ಹೇಳ್ಬೇಕು. ತಮಭ್ಯರ್ಚ್ಯ ಸಿದ್ಧಿಂ ನೋಡಿ ಅನುಸ್ವಾರ ಇದೆ. ಸಿದ್ಧಿಂ ಆದ್ರೂ ಹೇಳಿ, ಅಥವಾ ಸಿದ್ಧಿಂ ವಿಂದತಿ. ವಿ ಮುಂದಿರೋ ಅನುಸ್ವಾರ ನ ಸೂಚಿಸುತ್ತೆ. ದ ನ ವಿಂದತಿ ಮಾನವಃ. ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಯತಃ ಪ್ರವೃತ್ತಿರ್ಭೂತಾನಾಂ. ಯತಃ ಅಂದ್ರೆ ಯಾರಿಂದ, ಪ್ರವೃತ್ತಿ ಭೂತಾನಾಂ. ಪ್ರವೃತ್ತಿ ಅಂದ್ರೆ ಕ್ರಿಯಾಶೀಲರಾಗಿರುವಂಥದ್ದು. ಯಾರು? ಭೂತಾನಾಂ. ಭೂತ ಅಂದ್ರೆ ಎಲ್ಲಾ ಜೀವಿಗಳಿಗೂ ಹೇಳ್ತಾ ಇರುವಂತದ್ದು. ಹಾಗಾಗಿ ಒಂದು ಮೊದಲೇ ಚರಣ ಏನ್ ಅರ್ಥ ಕೊಡುತ್ತೆ? ಯಾರಿಂದ ಎಲ್ಲಾ ಜೀವಿಗಳ ಒಂದು ಕ್ರಿಯಾಶೀಲತೆ ಉದ್ಭವಿಸುತ್ತದೋ ಅಂತ ಇಲ್ಲಿ ಹೇಳೋದು ಮೊದಲೇ ಚರಣ. ಎರಡನೇ ಚರಣ ಏನ ಸರ್ವಮಿದಂ ತತಂ. ಏನ ಅಂದ್ರೆ ಮತ್ತೆ ಯಾರಿಂದ, ಸರ್ವಮಿದಂ ಈ ಸಂಪೂರ್ಣ, ಇದಂ ಅಂದ್ರೆ ಯಾವ್ದು? ಇದು ನಾವು ಜಗತ್ನಲ್ಲಿ ಇದ್ದೇವೆ ಅಲ್ಲ, ಈ ಸಂಪೂರ್ಣ ಜಗತ್ತು ವ್ಯಾಪಿತವಾಗಿದೆಯೋ ಅಥವಾ ವ್ಯಾಪಿಸಿದೆಯೋ. ಏನ ಸರ್ವಮಿದಂ ತತಂ, ಯಾರಿಂದ ಈ ಸಂಪೂರ್ಣ ಜಗತ್ತು ವ್ಯಾಪಿಸಿದೆಯೋ. ಆಮೇಲೆ ಸ್ವಕರ್ಮಣ ತಮಭ್ಯರ್ಚ್ಯ. ಸ್ವಕರ್ಮಣ ಅಂದ್ರೆ ತನ್ನ ಸ್ವಭಾವದ ಕರ್ತವ್ಯದಿಂದ. ತಮಭ್ಯರ್ಚ್ಯ ಅಂದ್ರೆ ಆ ಪರಮಾತ್ಮನನ್ನ ಆರಾಧಿಸಿದ್ರೆ.
ಇಲ್ಲಿ ತಮ್ಮ ಅಭ್ಯರ್ಚನೆ ಅಂದ್ರೆ ತಮ್ಮ ತಮ್ಮ ಒಂದು ಸ್ವಭಾವದಿಂದ ಆ ತಮ್ಮ ತಮ್ಮ ಸ್ವಭಾವದ ಕರ್ತವ್ಯದಲ್ಲಿ ಪರಮಾತ್ಮನನ್ನ ಆರಾಧಿಸಿದ್ರೆ ಸಿದ್ಧಿಂ ವಿಂದತಿ ಮಾನವ. ಸೊ ಸಿದ್ಧಿಂ ಅಂದ್ರೆ ಏನು? ಪರಿಪೂರ್ಣತೆ ಹೇಳ್ತಾ ಇರುವಂತದ್ದು. ಪರಿಪೂರ್ಣತೆ ವಿಂದತಿ, ಪರಿಪೂರ್ಣತೆ ಪಡಿತಾನೆ ಯಾರು? ಮಾನವ. ಹಾಗಾಗಿ 4ನೇ ಚರಣ ಏನ್ ಹೇಳುತ್ತೆ? ಮನುಷ್ಯನು ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಒಟ್ಟಾರೆ ಈ 4 ಚರಣ ಏನರ್ಥ ಕೊಡುತ್ತೆ? ಯಾರಿಂದ ಎಲ್ಲಾ ಜೀವಿಗಳ ಕ್ರಿಯಾಶೀಲತೆ ಉಂಟಾಗುತ್ತದೆಯೋ ಮತ್ತು ಯಾರಿಂದ ಈ ಸಮಸ್ತ ಜಗತ್ತು ವ್ಯಾಪಿಸಿದೆಯೋ ಆ ಭಗವಂತನನ್ನ ತನ್ನ ಸ್ವಭಾವದಲ್ಲಿ ಇರುವಂತಹ ಕರ್ತವ್ಯಗಳ ಮೂಲಕ ಆರಾಧಿಸಿದ ಮನುಷ್ಯನು ಪರಿಪೂರ್ಣತೆಯನ್ನು ಪಡಿತಾನೆ. ಹೇಳಿ ಮಾತಾಜಿ ನೆಕ್ಸ್ಟ್. ಹರೇ ಕೃಷ್ಣ. ಹಾ ಮಾತಾಜಿ, ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಅನಂತ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ. ಗೀತಾ ಮಾತಾಜಿ ಹೇಳಿಲ್ವಲ್ಲ ನೀವು? ಗೀತಾ ಕೊಡಕಲ್ ಮಾತಾಜಿ ಇಲ್ಲ ಮಾತಾಜಿ, ಹೇಳಿ ಮಾತಾಜಿ. ಹರೇ ಶ್ಲೋಕ 46. ಯತ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಮಹಾಪ್ರಾಣಗಳನ್ನು ಗಮನಿಸಿ ಮಾತಾಜಿ, ಉಳಿದಿದ್ದೆಲ್ಲ ಸರಿ ಇದೆ ನಿಮ್ದು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಯತಃ ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಮಾನವ ಇದು ಹೇಳಿ ಮಾತಾಜಿ ಫಸ್ಟ್ ಚರಣ. ಫಸ್ಟ್ ಯತಃ ಪ್ರವೃತ್ತಿರ್ಭೂತಾನಾಂ. ಸರಿ ಬಂತು, ನೀವೇ ಸರಿ ಮಾಡ್ಕೊಂಡ್ರಿ. ನೀವೇ ಸರಿ ಮಾಡ್ಕೊಂಡ್ರಿ. ಇದು ಸಿದ್ಧಿಂ ಕೂಡ ನಾನೇ ಬರುತ್ತಲ್ಲ? ಸಿದ್ಧಿಂ ಇಲ್ಲ ಮಾತಾಜಿ, ಇಲ್ಲ. ಸಿದ್ಧಿ ಮುಂದೆ ಏನಿದೆ ಮಾತಾಜಿ? ವ ಇದೆಯಲ್ಲ? ವ ಇದೆ. ಸೊ ಹಾಗಾಗಿ ವನೇ ಬರುತ್ತೆ. ವ ಅನ್ನೋದು ಅನುನಾಸಿಕ. ಸಿದ್ಧಿಂ ಮಾನವ. ಸಿದ್ಧಿಂ ವಿಂದತಿ ಮಾನವ. ಸರಿ, ಸರಿ ಮಾತಾಜಿ, ಧನ್ಯವಾದ. ವೆರಿ ನೈಸ್. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ವಿಂದತಿ. ನೆಕ್ಸ್ಟ್ ಹೇಳಿ. ಸಿದ್ಧಿಂ ವಿಂದತಿ ಮಾನವ. ನೆಕ್ಸ್ಟ್ ಹೇಳಿ ಮಾತಾಜಿ. ಆಯ್ತು ಮಾತಾಜಿ, 3 ಜನ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 47ನೇ ಶ್ಲೋಕ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಇನ್ನು ಹೇಳ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಇದರ ಉಚ್ಚಾರಣೆ ಶ್ರೇಯಾನ್. ವ್ಯಂಜನ ಇದೆ ನಕ್ಕೆ, ಶ್ರೇಯ ಎಳಿಬೇಕು, ಯಾನು ಕೂಡ ಎಳಿಬೇಕು, ಯಾಕಂದ್ರೆ ದೀರ್ಘ ಇದೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್. ಮಾಪ್ರಾಣ ಇದೆ. ಧರ್ ಹೇಳ್ಬೇಕು ಫಸ್ಟ್, ಆಮೇಲೆ ಮಾ ಹೇಳ್ಬೇಕು. ಪರಧರ್ಮಾತ್ ವ್ಯಂಜನ ಇದೆ. ಸ್ವನುಷ್ಠಿತಾತ್. ನೋಡಿ, ಶ ಮೂರ್ಧನಿ ಶ ಇದೆ. ನಾಲಿಗೆ ರೋಲ್ ಆಗ್ಬೇಕು. ರೋಲ್ ಅಂದ್ರೆ ಪೂರ್ಣ ಅಲ್ಲ, ಮೇಲಿನ ಒಂದು ಅಂಗಳಕ್ಕೆ ಹತ್ಬೇಕು. ಸ್ವನುಷ್ಠಿತಾತ್. ಶಕ್ಕೆ ಮತ್ತೆ ದೊಡ್ಡ ಠವತ್ತಿದೆ. ಸ್ವನುಷ್ಠಿತಾತ್. ಮತ್ತೆ ತಾ ಎಳಿಬೇಡಿ, ಯಾಕಂದ್ರೆ ವ್ಯಂಜನ ಇದೆ. ಸ್ವನುಷ್ಠಿತಾತ್. ಸ್ವಭಾವನಿಯತಂಗ್. ಸ್ವಭಾವ ದೊಡ್ಡ ಭಾ ಇದೆ. ಸ್ವಭಾವನಿಯತಂಗ್. ಯಾಕೆ ತಂಗ್ ಹೇಳ್ತಾ ಇದ್ದೇನೆ ನಾನು? ಸ್ವಭಾವನಿಯತಂ ಕರ್ಮ. ನಾವೇನ್ ಹೇಳ್ತೇವೆ? ಸ್ವಭಾವನಿಯತಂ ಅಂತ ಹೇಳ್ತಾರೆ. ಯಾರಿಗೆ ಹಾಗೆ ಪ್ರಾಕ್ಟೀಸ್ ಇದೆಯೋ ಹಾಗೆ ಹೇಳಿ. ಬಟ್ ಚೇಂಜ್ ಮಾಡ್ಕೊಳ್ಬೇಕಂದವ್ರು, ಸರಿಯಾಗಿ ವಿಧಾನ ಏನು ತಿಳ್ಕೊಬೇಕನ್ನೋರು ಸ್ವಭಾವನಿಯತಂ ಕರ್ಮ ಹೇಳಿ. ಕುರ್ವನ್ ನಾಪ್ನೋತಿ. ನಾಪ್ನೋತಿ ನೋಡಿ, ಅಲ್ಲಿ ಅಲೋಪ ಆಗಿದೆ. ಯಾವಾಗ ಅವಗ್ರಹ ಇರುತ್ತೋ ಅದಕ್ಕೆ ಅಲೋಪ ಅಂತ ಕರೀತಾರೆ.
ಅ ಆ, ಲೋಪ ಆಗಿ ಎಸ್ ಬಂದಿದೆ ಅಂದ್ರೆ ಅಲ್ಲಿ ಎಳಿಬೇಕು ಅಂತ ಅರ್ಥ. ಅದಕ್ಕೆ ಏನಂತ ಕರೀತಾರೆ? ಆ ನಾಪ್ನೋತಿ. ಅದನ್ನ ಬಿಡಿಸಿದಾಗ ನ ಆಪ್ನೋತಿ ಅಂತ ಕರೀತಾರೆ. ಬಟ್ ನಾವ್ ಅದನ್ನ ಎಳಿಬೇಕು ರಾಗವಾಗಿ ಹೇಳುವಾಗ. ನಾಪ್ನೋತಿ ಕಿಲ್ಬಿಷಂ, ಕಿಲ್ಬಿಷಂ, ಕಿಲ್ಬಿ ದೊಡ್ಡ ಇದಿಲ್ಲ, ಕಿಲ್ಬಿ, ಕಿಲ್ಬಿ ಅಲ್ಲ, ದೊಡ್ಡ ಭ ಇಲ್ಲ, ಸಣ್ಣ ಭ ಇದೆ. ಕಿಲ್ಬಿ ಶಂ, ಶ ಮತ್ತೆ ಮೂರ್ಧನಿ ಶ ಇದೆ. ಕಿಲ್ಬಿ ಶಂ. ಶ ಯಾರೂನು ಉಚ್ಚಾರಣೆ ಮೂರ್ಧನಿ ಬರ್ತಾ ಇಲ್ಲ. ಪ್ರಯತ್ನಿಸಿ ಮನೆಯಲ್ಲಿ. ಕಿಲ್ಬಿ ಶಂ. ಸರಿ, ಇದರ ಒಂದು ಅರ್ಥ ಅಂತ ತಿಳ್ಕೊಳ್ಳೋಣ. ಮೊದಲೇ ಚರಣ, ಶ್ರೇಯಾನ್ ಸ್ವಧರ್ಮೋ ವಿಗುಣಃ. ಶ್ರೇಯಾನ್ ಅಂದ್ರೆ ಶ್ರೇಷ್ಠವಾದದ್ದು ಅಂತ. ಏನು ಶ್ರೇಷ್ಠ? ಸ್ವಧರ್ಮೋ. ಸ್ವಧರ್ಮ ಅಂದ್ರೆ ತನ್ನ ಧರ್ಮ. ನನ್ನ ಧರ್ಮ ಅಂದ್ರೆ ನನ್ನ ಒಂದು ಗುಣಕ್ಕೆ ಅನುಗುಣವಾಗಿರುವಂತ ಧರ್ಮ. ಅಥವಾ ನಾನು ಯಾವ್ದು ವರ್ಣದಲ್ಲಿದ್ದೀನೋ ಆ ಧರ್ಮ. ಅದಕ್ಕೆ ಸ್ವಧರ್ಮ ಅಂತ ಕರೀತೀವಿ. ಸ್ವಧರ್ಮೋ ವಿಗುಣಃ. ಓಕೆ, ಶ್ರೇಷ್ಠವಾದದ್ದು ತನ್ನ ಧರ್ಮದಲ್ಲಿದ್ಕೊಂಡು ವಿಗುಣಃ. ಗುಣ ಅಂದ್ರೆ ಗುಣ ಸಹಿತ, ಗುಣ ಇರುವಂಥದ್ದು. ವಿಗುಣಃ ಅಂದ್ರೆ ಗುಣರಹಿತವಾದರು ಅಂತ ಅರ್ಥ. ಅಂದ್ರೆ ಇಲ್ಲಿ ಈ ತನ್ನ ಧರ್ಮ ಸಂಪೂರ್ಣವಾಗಿರದಿದ್ದರೂ ಶ್ರೇಷ್ಠವಾಗಿದೆ ಅಂತ ಅರ್ಥ. ಮೊದಲೇ ಚರಣ, ತನ್ನ ಧರ್ಮ ಸಂಪೂರ್ಣವಾಗಿರದಿದ್ದರೂ ಶ್ರೇಷ್ಠವಾಗಿದೆ. ಏನಿದ್ರ ಅರ್ಥ? ಸಂಪೂರ್ಣವಾಗಿರದಿದ್ರು ಕೂಡ ಶ್ರೇಷ್ಠ ಅಂತ ನೋಡೋಣ. ಪರಧರ್ಮಾತ್ ಸ್ವನುಷ್ಠಿತಾತ್. ಪರಧರ್ಮ ಅಂದ್ರೆ ಬೇರೆಯವರ ಧರ್ಮ ಅಥವಾ ಇತರರ ಧರ್ಮ. ಇಲ್ಲಿ 4 ವರ್ಣಗಳನ್ನ ಹೇಳಿದರೆ, ಆ 4 ವರ್ಣಗಳಲ್ಲಿ ಕ್ಷತ್ರಿಯನಿಗೆ ಬ್ರಾಹ್ಮಣ ಅನ್ನೋದು ಪರಧರ್ಮ, ಬ್ರಾಹ್ಮಣನಿಗೆ ಕ್ಷತ್ರಿಯ ಅನ್ನುವಂಥದ್ದು ಪರಧರ್ಮ. ಹಾಗೆ ಪರಧರ್ಮಾತ್, ಇತರ ಧರ್ಮವನ್ನ ಸ್ವನುಷ್ಠಿತಾತ್ ಚೆನ್ನಾಗಿ ಅನುಷ್ಠಿತಾತ್ ಅಂತ ಕರೀತಾರೆ. ಅಂದ್ರೆ ಬಿಡಿಸಿದಾಗ ಏನಾಗತ್ತಂದ್ರೆ ಸು ಅನುಷ್ಠಿತಾತ್ ಅಂತ ಕರೀತಾರೆ. ಸು ಅನುಷ್ಠಿತಾತ್ ಅಂದ್ರೆ ಸು ಅಂದ್ರೆ ಚೆನ್ನಾಗಿ, ಅನುಷ್ಠಿತಾತ್ ಅಂದ್ರೆ ಆಚರಿಸೋದಕ್ಕೆ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ 2ನೇ ಚರಣ ಅಂದ್ರೆ, ಇತರರ ಧರ್ಮವನ್ನ ಚೆನ್ನಾಗಿ ಆಚರಿಸುವುದಕ್ಕಿಂತಲೂ ಇತರರ ಧರ್ಮವನ್ನ ಚೆನ್ನಾಗಿ ಆಚರಿಸುವುದಕ್ಕಿಂತಲೂ 3ನೇ ಚರಣ ಹೇಳುತ್ತೆ ಸ್ವಭಾವ ನಿಯತಂ ಕರ್ಮ. ನಿಯತಂ ಕರ್ಮ ಅಂದ್ರೆ ತನ್ನ ಸ್ವಭಾವದ ಕರ್ತವ್ಯವನ್ನ ಮಾಡುವವನು. ಸ್ವಭಾವ ನಿಯತಂ ಅಂದ್ರೆ, ನಿಯತಂ ಅಂದ್ರೆ ನಿರತವಾಗಿರುವಂಥದ್ದು. ಎಲ್ಲಿ? ತನ್ನ ಸ್ವಭಾವದಲ್ಲಿ. ತನ್ನ ಒಂದು ಸ್ವಭಾವದ ಕರ್ತವ್ಯವನ್ನ ಮಾಡುವವನು ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಕುರ್ವನ್ ಅಂದ್ರೆ ಮಾಡುವವನು. ಅದು 3ನೇ ಚರಣಕ್ಕೆ ಹೋಗುತ್ತೆ. ಸ್ವಭಾವ ನಿಯತಂ ಕರ್ಮ ಕುರ್ವನ್. ಕುರ್ವನ್ ಅಂದ್ರೆ ಮಾಡುವವನು ಅಂತ. ತನ್ನ ಸ್ವಭಾವದ ಕರ್ತವ್ಯವನ್ನು ಮಾಡುವವನು ನಾಪ್ನೋತಿ ಕಿಲ್ಬಿಷಂ. ಪಾಪಕ್ಕೆ ಒಳಗಾಗೋದಿಲ್ಲ. ನ ಅಪ್ನೋತಿ. ಅಪ್ನೋತಿ ಅಂದ್ರೆ ಹೊಂದೋದಿಲ್ಲ. ಏನು? ಕಿಲ್ಬಿಷಂ ಅಂದ್ರೆ ಪಾಪದ ಪ್ರಕ್ರಿಯೆಗಳಿಗೆ ಒಳಗಾಗೋದಿಲ್ಲ ಅಂತ ಹೇಳ್ತಾರೆ. ಒಟ್ಟಾರೆ ಏನಿದು ಅರ್ಥ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ತನ್ನ ಸ್ವಭಾವದ ಧರ್ಮವನ್ನ ಅಪೂರ್ಣವಾಗಿ ಮಾಡಿದ್ರು ಅಂದ್ರೆ, ನನ್ನ ಸ್ವಭಾವದ ಧರ್ಮದಲ್ಲಿ ನನಗೆ ಪರಿಪೂರ್ಣತೆ ಇಲ್ಲ, ಅರ್ಧಂಬರ್ಧ ಮಾಡ್ತಾನೆ, ಸರಿಯಾಗಿ ನನ್ನ ಸ್ವಭಾವನೇ ನನ್ನ ಧರ್ಮನೇ ನಾನು ಸರಿಯಾಗಿ ಮಾಡ್ತಾ ಇಲ್ಲ ಮಾಡಿದರೂ ಇತರರ ಧರ್ಮವನ್ನ ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಒಬ್ಬ ಬ್ರಾಹ್ಮಣರ ಹಾಗೆ ಅವನಿಗೆ ಶ್ಲೋಕ ಬರೆಯೋದಿಲ್ಲ, ಏನು ಬರೋದಿಲ್ಲ. ಸೊ ಅದು ಅರ್ಧಂಬರ್ಧ. ಸೊ ಅಂತ ಒಂದು ಧರ್ಮ ಅಪೂರ್ಣವಾಗಿದ್ರೂ ಕೂಡ ಒಳ್ಳೆಯದು. ಆದ್ರೆ ನೀ ಇತರರ ಧರ್ಮವನ್ನ ತುಂಬಾ ಪರಿಪೂರ್ಣವಾಗಿ ಮಾಡೋದಕ್ಕಿಂತ ನಿನ್ನ ಧರ್ಮದಲ್ಲಿ ನೀ ಅರ್ಧಂಬರ್ಧ ಇದ್ರೂ ಕೂಡ ಒಳ್ಳೆಯದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಪರಿಪೂರ್ಣವಾಗಿದ್ರು ಕೂಡ ಒಳ್ಳೆಯದು. ಹೀಗೆ ತನ್ನ ಸ್ವಭಾವದಂತೆ ಕರ್ತವ್ಯ ಮಾಡಿದವನು, ತನ್ನ ಸ್ವಭಾವ ಏನಿದೆಯೋ ಹಾಗೆ ಅವನು ಕರ್ತವ್ಯ ಏನ್ ಮಾಡ್ತಾನೆ, ಅವನು ಪಾಪದ ಪ್ರಕ್ರಿಯೆಗಳಿಗೆ ಒಳಗಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ನನ್ಗೆ ಹೇಳಿದ್ರ ಮಾತಾಜಿ? ಸೌಮ್ಯ ಶ್ರೀ ಮಾತಾಜಿ, ಲಕ್ಷ್ಮಿ ದೇವಿ ಮಾತಾಜಿ, ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಶ್ರೇಯಾನ್ ಸ್ವಧರ್ಮೋ ವಿಗುಣಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ
ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಹರೇ ಕೃಷ್ಣ ಮಾತಾಜಿ. ಸರಿ ಇದೆ, ಧನ್ಯವಾದ. ಎಲ್ಲ ಸರಿ ಇದೆ. ಮ ಎಳಿಬೇಡಿ ಲಾಸ್ಟ್ಗೆ ಅಷ್ಟೇ, ಉಳಿದಿದ್ದೆಲ್ಲ ಸರಿ ಇದೆ. ಹಾ, ಕಿಲ್ಬಿಷಂ. ಹರೇ ಓಕೆ, ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶ್ಲೋಕ 47. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನಿಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಮಾತಾಜಿ ಕರೆಕ್ಟಾ? ಹರೇ ಕೃಷ್ಣ. ಸರಿ ಇದೆ ಮಾತಾಜಿ, ಎಳಿಬೇಡಿ ಅಷ್ಟೇ ಎಂಡಿಗೆ. ಕಿಲ್ಬಿಷಂ ಅಷ್ಟೇ. ಓಕೆ, ಹರೇ ಕೃಷ್ಣ. ಆಯ್ತು ಮಾತಾಜಿ. ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ, ಇನ್ನೊಂದು ಶ್ಲೋಕ ಮಾಡೋಣ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. 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 ಈ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 48ನೇ ಶ್ಲೋಕ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಉಚ್ಚಾರಣೆ ಸಹಜಂ ಅಥವಾ ಸಹಜಂ. ಂಗ ಇದೆ, ಅನುಸ್ವಾರ ಂಗ ಬರುತ್ತೆ. ಸಹಜಂ ಕರ್ಮ, ಸಹಜಂ ಕರ್ಮ ಕೌಂತೆಯ. ಕೌ ಮುಂದೆ ಮತ್ತೆ ಅನುಸ್ವಾರ ಇದೆ, ಕೌನ್ ಮುಂದೆ ತ ಇದೆ, ತದ ನ ಬರುತ್ತೆ. ಕೌನ್ 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 ನ ನೋಡಿ, ನ ಕೇಳಿಸುತ್ತೆ. ಕೌಂತೇಯ ಸದೋಷಮಪಿ, ಸದೋ ದೀರ್ಘ ಇದೆ, ಸದೋಷಂ ಶಕ್ಕೆ ಮೂರ್ಧನಿ ಶ ಇದೆ. ಸದೋಷಮಪಿ ನ ತ್ಯಜೇತ್, ಜೇ ದೀರ್ಘ ಇದೆ, ಮತ್ತೆ ತ ವ್ಯಂಜನ ಇದೆ. ತ್ಯಜೇತ್ ಸರ್ವ ಬಗೆ ಅಡ್ಕಾವಳಿ ಇರೋದ್ರಿಂದ ರ ಹೇಳ್ಬೇಕು. ಸರ್ವಾರಂಭಾ, ರಂ ರಂ ನೋಡಿ, ಅಲ್ಲಿ ಅನುಸ್ವಾರ ಮ. ಭ ನೋಡಿ, ಪ ಫ ಬ, ಬ ಎಲ್ಲಿ ಬರುತ್ತೆ? ಪ ವರ್ಗದಲ್ಲಿ ಬರುತ್ತೆ. ಪ ಫ ಬ ಭ ಮ. ಸೊ ಹಾಗಾಗಿ ರಂ ಅಂತ ಹೇಳ್ತೇವೆ ನೋಡಿ. ಸರ್ವಾರಂಭಾ, ರಂಭಾ ಹಿ ದೋಷೇಣ. ಆಮೇಲೆ ಕೊನೆಯದಾಗಿ ಧೂಮೇನಾಗ್ನಿರಿವಾವೃತಾಃ. ಇದನ್ನ ಬಿಡಿಸಿದಾಗ ಧೂಮೇನ ಅಗ್ನಿಹಿ ಆವೃತಾಃ ಅಂತ 3 ಪದಗಳಾಗುತ್ತೆ. ಧೂಮೇನಾಗ್ನಿರಿವಾವೃತಾಃ. ಸರಿ, ಅಲ್ಲಿ ಅವಗ್ರಹ ಇದೆ, ಲೋಪ ಆಗಿದೆ. ನೀವು ಅಲ್ಲಿ ಆವೃತಾಃ ಅಂತ ನೀವು ಸೇರಿಸಬಹುದು. ಸೊ ಬಿಡಿಸೋದಾದ್ರೆ ನೀವು ಹೇಗೆ ಬಿಡಿಸಬಹುದು? 2 ಪದಗಳನ್ನ ಇಲ್ಲಿ ಮಾಡಬಹುದು. ಧೂಮೇನಾಗ್ನಿ ಇವಾವೃತಾಃ ಅಂತ ಕರೀತಾರೆ. ಅಲ್ಲಿ ಇದ್ದದ್ದು ಏನಾಗುತ್ತೆ? ಈ ಆಗುತ್ತೆ. ಧೂಮೇನಾಗ್ನಿ ಇವಾವೃತಾಃ ಅಂತ ಹೇಳ್ಬೋದು. ಬಟ್ ಬೆಟರ್ ಕೂಡಿ ಹೇಳಿ, ಧೂಮೇನಾಗ್ನಿರಿವಾವೃತಾಃ. ಕೂಡಿ ಹೇಳುವಾಗ ಎಲ್ಲಿನೂ ಗ್ಯಾಪ್ ಬಿಡಂಗಿಲ್ಲ, ಬಿಡ್ಲಾರ್ದೆ ಹೇಳ್ಬೇಕು. ಧೂಮೇನಾಗ್ನಿರಿವಾವೃತಾಃ. ಅಲ್ಲಿ ವಾ ಯಾಕೆ ಎಳಿತಾ ಇದೆ ನಾನು? ಲೋಪ ಆಗಿದೆ. ಹಾಗಾಗಿ ಲೋಪ ಇದ್ದಾಗ ಯಾವಾಗ್ಲೂ ಎಳಿಬೇಕು ಅಂತ ಅರ್ಥ ಅದ್ರದ್ದು. ಧೂಮೇನಾಗ್ನಿರಿವಾವೃತಾಃ. ತಾಹ, ತಾ ಎಳಿತಾ ಇದ್ದೇನೆ ಯಾಕಂದ್ರೆ ದೀರ್ಘ ಇದೆ. ತಾಹ. ಸರಿ, ಅದರ ಅರ್ಥ ತಿಳ್ಕೊಳ್ಳೋಣ. ಮೊದಲೇ ಚರಣ ಸಹಜಂ ಕರ್ಮ ಕೌಂತೇಯ. ಸಹಜಂ ಅಂತಂದ್ರೆ ಸಹಜಂ ಕರ್ಮ ಅಂದ್ರೆ ಸಹಜವಾದ ಕರ್ತವ್ಯ. ಕೌಂತೇಯ ಕುಂತಿಯ ಪುತ್ರನಾದ ಅರ್ಜುನನೇ. ಸದೋಷಮಪಿ ನ ತ್ಯಜೇತ್. ಸದೋಷಮಪಿ ನ ತ್ಯಜೇತ್. ಸದೋಷಂ ಅಂದ್ರೆ ಸದೋಷಮಪಿ, ದೋಷಗಳಿದ್ರೂ ಸಹ ನ ತ್ಯಜೇತ್, ತ್ಯಜಿಸಬಾರ್ದು ಅಂತ. 2 ಚರಣ ಏನರ್ಥ ಕೊಡುತ್ತೆ? ಫಸ್ಟ್ ಮತ್ತೆ 2ನೇ ಚರಣ ತನ್ನ ಸಹಜ ಕರ್ತವ್ಯದಲ್ಲಿ ದೋಷಗಳಿದ್ದರೂ ಅದನ್ನ ತ್ಯಜಿಸಬಾರದು.
ಮೂರನೇ ಚರಣ ಏನ್ ಹೇಳುತ್ತೆ? ಸರ್ವಾರಂಭಾ ಹಿ ದೋಷೇಣ ಆವೃತಾಹ ಅಂತ ಕೂಡ ಬರುತ್ತೆ ಅಲ್ಲಿ. ಸರ್ವಾರಂಭಾ ದೋಷೇಣ. ಯಾಕೆಂದ್ರೆ ಎಲ್ಲಾ ಕಾರ್ಯಗಳ ಆರಂಭದಲ್ಲಿಯೂ, ಸರ್ವಾರಂಭ ಅಂದ್ರೆ ಎಲ್ಲಾ ಕಾರ್ಯಗಳ ಆರಂಭದಲ್ಲಿಯೂ ದೋಷೇಣ ಆವೃತಾಹ ಅಂತ ಕರೀತಾರೆ ಅದಕ್ಕೆ. ದೋಷೇಣ ಅಂದ್ರೆ ದೋಷಗಳಿರ್ತವೆ, ಎಲ್ಲಾ ಕಾರ್ಯಗಳ ಆರಂಭದಲ್ಲಿಯೂ ಕೂಡ ದೋಷಗಳಿರುತ್ತೆ ಅಂತ ಹೇಳಿ ಮೂರನೇ ಚರಣ ಹೇಳುತ್ತೆ. ಅದು ಯಾವ ತರ ಇರುತ್ತೆ ಅನ್ನೋದನ್ನ ನಾಲ್ಕನೇ ಚರಣದಲ್ಲಿ ಒಂದು ಸಾದೃಶ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ಧೂಮೇನಾಗ್ನಿರಿವಾವೃತಾಹ. ಧೂಮೇನ ಆಗ್ನಿರಿವ ಅಂತ ಕರೀತಾರೆ ಅದಕ್ಕೆ. ಅಂದ್ರೆ ಹೊಗೆಯಿಂದ ಮುಚ್ಚಲ್ಪಟ್ಟ ಬೆಂಕಿಯಂತೆ ಇದೆ ಅಂತ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು ಸಾದೃಶ್ಯ. ಸರಿ, ಇದು ಏನ್ ಅರ್ಥ ಕೊಡುತ್ತೆ ಒಟ್ಟಾರೆ ಈ ಶ್ಲೋಕ? 4 ಚರಣ ತನ್ನ ಸಹಜ ಕರ್ತವ್ಯದಲ್ಲಿ ದೋಷಗಳಿದ್ದರೂ ಅದನ್ನ ತ್ಯಜಿಸಬಾರ್ದು. ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳೋದು? ಬೇರೆಯವರ ಒಂದು ಕರ್ತವ್ಯವನ್ನ ಪರಿಪೂರ್ಣವಾಗಿ ಮಾಡೋದಕ್ಕಿಂತ ನನ್ನ ಸ್ವಂತ ಕರ್ತವ್ಯದಲ್ಲಿ ಅಪರಿಪೂರ್ಣತೆ ಇದ್ರೂ ಕೂಡ ಒಳ್ಳೆಯದು, ಉತ್ತಮ ಅಂತ ಹೇಳಿದ್ರು ಭಗವಂತ. ಈಗ ಹೇಳ್ತಾ ಇರೋಂಥದ್ದು ತನ್ನ ಸಹಜ ಕರ್ತವ್ಯದಲ್ಲಿ ದೋಷಗಳಿವೆ, ದೋಷಗಳಿದ್ರೂ ಅದನ್ನ ಬಿಡಬಾರ್ದು. ಏಕೆಂದ್ರೆ ಎಲ್ಲಾ ಕಾರ್ಯಗಳು ಹೊಗೆಯಿಂದ ಮುಚ್ಚಿದ ಬೆಂಕಿಯಂತೆಯೇ ಸ್ವಲ್ಪ ದೋಷಗಳಿಂದ ಕೂಡಿರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಸೋಮಶ್ರೀ ಮಾತಾಜಿ ಹೇಳಿದ್ರ? ಹರೇ ಕೃಷ್ಣ. ರವಿ ಪ್ರಭುಜಿ, ಲಲಿತಾ ಮಾತಾಜಿ, ವಿ ಮಂಗಲ ಮಾತಾಜಿ ಹೇಳಿ. ಹರೇ ಕೃಷ್ಣ. ರವಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಎಲ್ಲ ಸರಿ ಬಂತು ಮಾತಾಜಿ. ಅದೇನು ಮೂರ್ಧನಿ ಶ ಇದೆಯಲ್ಲ, ಶ ಅದೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸದೋಷಮಪಿ ಸದೋಷಮಪಿ ನ ತ್ಯಜೇತ್. ಅದು ನೋಡಿ ಸೌಂಡೇ ಬೇರೆ ಕೇಳಿಸುತ್ತೆ. ಶ ಶ ಬೇರೆ ಶ ಶ ನೋಡಿ ಮೇಲೆ ಹಚ್ಬೇಕು ಅದನ್ನ. ಟ ಹೇಳ್ತಿರಲ್ಲ, ಟ ವರ್ಗದಲ್ಲಿ ಏನ್ ಬರುತ್ತಲ್ಲ ಹಾಗೆ ಶ ಬರುತ್ತೆ. ದೊಡ್ಡ ಶ ಇದೆ. ಇದಕ್ಕೆ ಷಟ್ಕೋನ ಶ ಅಂತಾರೆ. ಓಕೆ ಮತ್ತೆ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿರಾವೃತಃ. ಸರಿತಾ ಮಾತಾಜಿ? ಇದು 4ನೇ ಚರಣ ಹೇಳಿ ಇನ್ನೊಮ್ಮೆ. ಧೂಮೇನಾಗ್ನಿರಿವಾವೃತಃ. 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 ವಾ ವಾ ಎಳಿಬೇಕು ಅಷ್ಟೇ. ವಾವೃತಾಃ. ಮತ್ತೆ ಮಹಾಪ್ರಾಣಗಳನ್ನ ಗಮನಿಸಿ ಮಾತಾಜಿ. ಉಳಿದಿದ್ದೆಲ್ಲ ಸರಿ ಇದೆ. ಸರ್ವಾರಂಭ ತುಂಬಾ ಇಂಪ್ರೂವ್ ಆಗಿದೆ ಮಾತಾಜಿ ನಿಮ್ದು. ಅದೊಂದ್ ಸ್ವಲ್ಪ ಗಮನಿಸಿ, ಉಳಿದ ಸರಿ ಇದೆ. ನಮಸ್ತೆ ಮಾತಾಜಿ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜ್ಯತೆ ಸರ್ವಾರಂಭ ಹಿ ದೋಷೇಣ ತಮೇನಾಗ್ನಿರಿವಾವೃತಾಃ. ಧೂಮೇನಾಗ್ನಿರಿವಾವೃತಾಃ.
ತಮೇವಾಗ್ನಿರಿವಾರುತಃ ಧೂ ಮಾತಾಜಿ, ಅದು ಧೂ ಧೂ ಧೂಳು ಧೂ. ಧೂಮೇನಾಗ್ನಿರಿವಾರುತಃ. ಧೂಮೇ ಅಲ್ಲ, ಧೂ 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 ದೊಡ್ಡ ಊ ಇದೆ, ಅದಕ್ಕೆ ಧೂಮೇನಾಗ್ನಿರಿ. ಧೂಮೇನಾಗ್ನಿ ರಿವಾರುತಃ. ಸೊ ಇದು ವಿಡಿಯೋ ಆಡಿಯೋ ಕೇಳ್ಕೊಳ್ಳಿ ಮಾತಾಜಿ, ಕೇಳ್ಕೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ ಹರೇ ಕೃಷ್ಣ. ಹೇಳಿ ಬೇಗ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಹೇಳ ನಿರ್ಮಲಾ. ಹೇಳಿ 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 ಹೇಳಿ. ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜತೆ ತ್ಯಜೇತ್ ತ್ಯಜೇತ್ ಸರ್ವರಾಂಭಾಹಿ ದೋಷೇಣ ಧೂಮೇನಾಗ್ನಿರಿವಾವೃತಃ. ವೃತಾಹ ತಾ ಇದೆಯಲ್ಲ, ಅಲ್ಲಿ ಉಳಿದಿದ್ದೆಲ್ಲ ಸರಿ ಇದೆ. ಇದನ್ನ ಲಾಸ್ಟ್ ಲೈನ್ ಆಕ್ಚುಲಿ ಅಲ್ಲಿ ತಪ್ಪುತ್ತೆ ಅನ್ಕೊಂಡಿದ್ದೆ ನಾನು. ಅದೇ ಸರಿಯಾಗಿ ಹೇಳಿದ್ರಿ ನೀವು. ಒಟ್ಟು ಎಂಡಿಗೆ ಮಾತ್ರ ತಾಹ ಇದೆ, ತಹ ಹೇಳಿದ್ರಿ, ಉಳಿದಿದ್ದು ಸರಿ ಇದೆ. ಮೇಲೆ ಸ್ವಲ್ಪ ನೋಡಿ ಮಹಾಪ್ರಾಣಗಳನ್ನ, ಉಳಿದಿದ್ದು ಸರಿ ಇದೆ ಮಾತಾಜಿ. ಮಾತಾಜಿ ನಾ ಹೇಳಿ ಮಾತಾಜಿ ನಾನು ಹೇಳ್ತೀನಿ ಮಾತಾಜಿ. ಹೇಳಿ ಹೇಳಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 48. ಸಹಜನ್ನ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರವಾರತಃ. ವಾವೃತಾ ಹೇಳಿದ್ರೆ ತಾನೇ ಬರುತ್ತೆ, ಅದು ಎಳಿಬೇಕು. ವಾವೃತಾಹ. ವೃತಾಹ. ಇದು ಹೇಳಿ ಸಹಜಂ. ಇದು ಸಹಜಂ ನೀವ್ ಹೇಳಿದ್ರಲ್ಲ, ಸಹಜಂ ಕರ್ಮ. ಅದ ನೀವ್ ಹೇಳ್ತಾ ಇದ್ರಲ್ಲ, ಆ ರೀತಿ ಹೇಳಲಿಕ್ಕೆ ಟ್ರೈ ಮಾಡಿದೆ. ಅದೇ ಹೇಳಿದ್ರಿ, ಮಾಡಿದ್ರಿ, ಸರಿ ಇದೆ. ಅದು ಸಹಜಂ ಕರ್ಮ. ಸಹಜಂ ಕರ್ಮ ಕೌಂತೆಯ. ಸಹಜಂ ಆದ್ರೂ ಹೇಳಿ ಅಥವಾ ಸಹಜಂ ಕರ್ಮ, ಅದೇ ನೀವು ಅದು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರಿ, ಗೊತ್ತಿದೆ ನನಗೆ. ಸರಿಯಾಗಿ ಬಂತು, ಸ್ವಲ್ಪ ಎಲ್ಲೋ ಇದಾಯ್ತಷ್ಟೇ. ಇದು ಸರಿ ಇದೆ. ಮಹಾಪ್ರಾಣಗಳನ್ನ ಒತ್ತಿ ಹೇಳ್ಬೇಕು ಮಾತಾಜಿ, ಗಮನಿಸಿ. ಸರ್ವಾರಂಭಾ ಹಿ ದೋಷೇನ. ಇಲ್ಲ, ಅವು ನಿಮ್ಗೆ ಮಹಾಪ್ರಾಣ ಬರೋದೇ ಇಲ್ಲ, ನೀವು ಗೊತ್ತಿಲ್ಲ ಯಾಕೆ. ಸ್ವಲ್ಪ ನೋಡಿ, ಒತ್ತಿ ಹೇಳಲಿಕ್ಕೆ ಇದ್ ಮಾಡಿ. ಒತ್ತಿ ಅಂದ್ರೆ ಒತ್ತಕ್ಷರ ಕೊಡೋದಲ್ಲ ಅದು. ಒಂದ್ಸಲಿ ಮಾಡೋಣ ಮಾತಾಜಿ ಅದನ್ನ, ಇದು ಮುಗಿಲಿ. ಸರಿ, ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಮಾತಾಜಿ ಇನ್ನೊಂದ್ 4 ಜನ ಇದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಧೂಮೇನಾಗ್ನಿರಿವಾವೃತಾಃ. ವಾ ಹೇಳಿದ್ರೆ ನಿಮ್ಗೆ ವ್ರ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ವಾವೃತಾಃ. ಧೂಮೇನಾಗ್ನಿರಿವಾವೃತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇಗ ಬೇಗ ಹೇಳ್ಬಿಡಿ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸರಿ ಬಂತು. ಶ್ಲೋಕ 48. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹೇಳಿ ಶೀಲಾದೇವಿ. ಹೇಳ್ಬಿಡಿ. ಶೀಲಾದೇವಿ. ಶ್ಲೋಕ 48. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಃ.
धूमेनाग्निरिवावृताः धूमेनाग्निरिवावृतः वृतः अल वृताः ताः वृताः ಹರೇ ಕೃಷ್ಣ ಆಯ್ತು ಮಾತಾಜಿ. ಥ್ಯಾಂಕ್ ಯು ಸರಿ ಮಾತಾಜಿ. ಮಾತಾಜಿ. ಸಾರಿ ಮಾತಾಜಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಹರೇ ಸಿಂಧುಭ್ಯೇವ ಕೃಷ್ಣ ಚ ಮಾತಾಜಿ, ಪತಿತಾನಾಂ ಧನ್ಯವಾದಗಳು ಪಾವನೇಭ್ಯೋ ಮಾತಾಜಿ. ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ.